ಶರಣದಿರುವಗ್ರ ಮೋನದ ಪುನರ್ಜಿ ಮಲ್ಲೆ షార్ప్ జాస్తి ఉందా
ಉಪನ್ಯಾಸ ಒಂದೇ ಜಾತಿ ಒಂದೇ ಒಬ್ಬ ದೇವರೆಂದೇ ಜಗಕ್ಕೆ ಒಬ್ಬ ದೇವರೆಂದೇ ಜಗಕ್ಕೆ ಒಂದೇ ಜಾತಿ ಒಂದೇ ಧರ್ಮವು ಒಬ್ಬ ದೇವರಿಂದೇ ಜಗಕ್ಕೆ ಅಂದು ಭೂಮಿಗೆ ಬೆಳಗಲಿ ದಾರಿ ತೋರಿದೆ ಗುರುವೇ ಅಂದು ಭೂಮಿಗೆ ಬೆಳಗಲಿ ದಾರಿ ತೋರಿದೆ ತಂದಿ ಕುಂದಿ ನೊಂದು ಬೆಂದು ಬಂದ ಜನರ ಬವಣೆಯನ್ನು ಕಂಡು ಮರುಗಿ ನೀನು ಸಾರಿಗೆ ಮನುಜ ಧರ್ಮವ ಮನುಜ ಧರ್ಮವ ಗುರುವೇ ಕಂದಿ ಕುಂದಿ ನೊಂದು ಬೆಂದು ಬಂದ ಜನರ ಬವಣೆಯನ್ನು ಕಂಡು ಮರುಗಿ ನೀನು ಸಾರಿಗೆ ಮನುಜ ಧರ್ಮವ ಗುರುವೇ ಒಂದೇ ಜಾತಿ ಒಂದೇ ಧರ್ಮ ಒಬ್ಬ ದೇವರೆಂದೇ ಜಗಕ್ಕೆ ಧನ್ಯವಾದಗಳು. ಮತ್ತೆ ಅಂಬುರುಹರನೇತ್ರೆ ಶ್ರೀ ದುರ್ಗಾಂಬಿಕೆಯ ಬಲಗೊಂಡು ಭಕ್ತಿಯೊಳು ಭಕ್ತಿಯೊಳಂಬಿಗ
ಅಲ್ಲಿ ಮಿಕ್ಸ್ ಅನ್ಕೊಳ್ಳಿ. ಪಾದಾಂಬುಜಕ್ಕೆ ಕೊಡಮಡುತ್ತ ವರ್ಣಿಪೆನಿ ಕಥಾಮೃತವ ಸಂಸಾರ ಸಮೇತ ಸಭೆಯಲ್ಲಿ ನೆರೆದಿರುವಂತಹ ದೇವರೇ ಇಲ್ಲ. ಮಂತ್ರಿ ಮಹೋದಯರು ಸೇನಾಧಿಪತಿ ನನ್ನ ಆಗಮನವನ್ನು ಕಂಡಂತಹವರು ಎದ್ದು ನಿಂತು ಅದಕ್ಕೆ ರಾಜಮರ್ಯಾದೆ ನೋಡಿ ಅವರವರ ಸ್ಥಾನಗಳಲ್ಲಿ ಆಸೀನರಾಗಿದ್ದಾರೆ. ನಮ್ಮ ಈ ಕಾಶಿ ನಗರದಲ್ಲಿ ಕಾಲ ಯಾಗ ಯಜ್ಞಾದಿಗಳು ನಡೆಯುವುದರಿಂದ ಕಾಲ ಕಾಲಕ್ಕೆ ಮನೆ ಬಂದು ಒಳ್ಳೆಯ ರೀತಿಯಲ್ಲಿ ಫಲವತ್ತಾಗಿ ಬೆಳೆಯುತ್ತದೆ. ನಮ್ಮ ಈ ನಗರದ ಮಂತ್ರೀಶ, ನಮ್ಮ ಸಾಂಸಾರಿಕ ವಿಷಯವಾಗಿ ಹೇಳುವುದಾದರೆ ನಮಗೆ ನಮ್ಮ ಸುಖ ದಾಂಪತ್ಯದಲ್ಲಿ 3 ಮಂದಿ ಅಂಬಿಕೆ
ಸೋಮಿಕರು ಕರೆಸಿ ಭೂಪರನೆಲ್ಲ ನೋಡಿ ಮಾನಜರು ಕರೆಸಿ ಭೂಪರನೆಲ್ಲ ನೋಡಿ ಮಾನೆಯರು ವರಿಕರಿ ತಮ್ಮಿಷ್ಟ ಬಂದವರಿವರು ಮಂತ್ರಿಯ ನಾವು ಹೇಳುವ ಮಾತನ್ನು ಸಾವಧಾನದಿಂದ ಕೇಳಬೇಕು. ನನ್ನ ಮಕ್ಕಳಾದ ಅಂಬೆ ಅಪ್ಪ ಅಂಬಾಲಿಕೆಯರು ಪ್ರಾಯ ಪ್ರಬುದ್ಧರಾಗಿದ್ದಾರೆ. ಅವರಿಗೆ ಮದುವೆಯನ್ನು ಮಾಡುವುದಕ್ಕೋಸ್ಕರ केबल विदाउट केबल है वाईफाई पे ಪರಾಕ್ರಮವೇ ಫಣವೆಂಬುದನ್ನು ತೀರ್ಮಾನ ಮಾಡಿದ್ದೀವಿ. ಆದುದರಿಂದ ದೇಶ ವಿದೇಶಗಳಿಗೆ ನಮ್ಮ ದೂತರನ್ನು ಮಾಡ್ತೇವೆ. ಅಟ್ಟಿ ಅವರಿಗೆ ಓಲೆಯನ್ನು ತಲುಪಿಸಬೇಕು. ಪರಾಕ್ರಮ ಉಳ್ಳವರು ಬಂದು ಪರಾಕ್ರಮವನ್ನು ಪ್ರದರ್ಶಿಸಿ ತಮ್ಮ ಪರಾಕ್ರಮವನ್ನು ಪ್ರದರ್ಶಿಸಿ कैमरा चालू हो रहा है और स्टक हो जा रहा है. ಅಸ್ತಿನಾವತಿಗೆ ಮಾತ್ರ ಓಲೆಯನ್ನು ಕೊಡಬಾರದು ಕೊಡಬಾರದು ಎಂಬ ತೀರ್ಮಾನಕ್ಕೆ ಬಂದ ನಾನು ದೂತರಲ್ಲಿ ಹಾಗೆಯೇ ಹೇಳಿ ಕಳುಹಿಸಿದ್ದಾಗಿದೆ. ನೋಡೋಣ.
ಅಂತ. ಯಾಕೆ ದೀಪಣ ಬರ್ತಾ ಇದೆ, ಬ್ಯಾಂಡ್ ವಾದ್ಯಗಳೆಲ್ಲ ಮೊಳಗುತ್ತಾ ಇವೆ. ಮೆರವಣಿಗೆ ನೋಡಿದಾಗ ಬಹಳ ಸಂತೋಷವಾಯಿತು. ನಾವು ತಡ ಮಾಡುವುದು ಯಾಕೆ? ಕರೆಕ್ಟ್ ಸಮಯಕ್ಕೆ ನಮ್ಮ ಕೆಲಸ ಆಗ್ಬೇಕಲ್ವಾ? ಔಟಲ್ಲಿ ಫುಲ್ ವಾಲ್ಯೂಮ್ ಕೊಟ್ಟಿದ್ಯಾ? ಹೌದಾ? ಕಮ್ಮಿ ಆಗ್ಲಿಕ್ಕೆ ಆಗುದಿಲ್ಲ? ಇರ್ಲಿ ಇರ್ಲಿ. ಸೌಭಾಗ್ಯ ಸಖಿಯಾರನ್ನು ಕೇಳಿದ್ದೀವಿ. ಸರಿ ಈಗ ಸರಿ ಒಂದ್ ಕೆಲಸ ಮಾಡು, ಅದು ಡುಮ್ ಡುಮ್ ಉಂಟಲ್ಲ ಅದ್ರಲ್ಲಿ ಶಾರ್ಪ್ ಕೊಟ್ಟಿದ್ದೆ, ಶಾರ್ಪ್ ತೆಗಿ ಅದ್ರದ್ದು. ಶಾರ್ಪ್ ಕಟ್ ಮಾಡು, ಲೆವೆಲ್ ಇರ್ಲಿ, ತೊಂದ್ರೆ ಶಾರ್ಟ್ ರೈಟ್ ಅಲ್ವಾ? ರೈಟ್ ಶಾರ್ಪ್ ಕಟ್ ಮಾಡು, ಬೇಸ್ ಹೆಚ್ಚು ಮಾಡು. ಲೆಫ್ಟ್ ಶಾರ್ಪ್ ಕೊಡು, ಬೇಸ್ ಕಮ್ಮಿ ಮಾಡು. ಕಮ್ಮಿ ಉಂಟಲ್ಲ, ಶಾರ್ಪ್ ಫುಲ್ ಕೊಡು. ಅದೀಗ ನೋಡು. ಆದ್ರೆ ನಮ್ಮನ್ನೆಲ್ಲ ಕೆಲವರು ಹೀಗಳಿತಾ ಇದ್ದಾರೆ. ಅತ್ತ ಸತ್ಯನೂ ಅಲ್ಲ, ಇತ್ತರ ಅಸುರನೂ ಅಲ್ಲ. ನಮಗೊಂದು ಅರ್ಥ ಬಂತು. ಆದ್ರೆ ನನ್ನೊಂದು ಎಣಿಕೆ ಉಂಟು. अरे वो ऐप ही नहीं चल रहा था वाईफाई पे, मैं दूसरा भी कनेक्ट किया है। क्या नहीं चल रहा था? ऐप ही स्टक हो जा रहा है। वाईफाई पे वायरलेस ऐप से चल रहा है, स्टक हो जा रहा है। दूसरा चला टाइम लगा। ಈಗ ನಾನು ಆಪರೇಟ್ ಮಾಡ್ತಾ ಬಿಡ್ತೇವೆ. ಚಾಲಕರು ಅರಸನಿಗೆ ಕಣ್ಣಿಟ್ಟಂತೆ ಲೋಕದಲ್ಲಿ ಏನೆಲ್ಲ ನಡೆಯುತ್ತದೆ ಎಂಬುದನ್ನು ನೋಡಿ ಅರಸನಿಗೆ ತಿಳಿಸುತ್ತಾರೆ. ಅದೇ ರೀತಿ ನನ್ನ ದೂತನೊಬ್ಬ ಕಾಶಿ ಕ್ಷೇತ್ರದಲ್ಲಿ ಪ್ರತಾಪ ಸೇನನು ನನ್ನ 3 ಹೆಣ್ಮಕ್ಕಳಿಗೆ ಸ್ವಯಂವರವನ್ನು ಏರ್ಪಡಿಸಿದಂತೆ ಧರಣಿ ಬಾಲಕರಿಗೆಲ್ಲ ಆಮಂತ್ರಣ ಕೊಟ್ಟಿರುವಾಗ ಸೌಭಾಗ್ಯಶಾಲಿಯಾದಂತಹ ನನ್ನನ್ನು ಅಲಕ್ಷ್ಯ ಮಾಡಿದರೆ ಇದೇ ಸುಯೋಗ. ಕ್ಷತ್ರಿಯ ಕನ್ಯೆಯನ್ನು ಮದುವೆಯಾಗುವುದರಿಂದ ಮುಂದೆ ಕ್ಷತ್ರಿಯರ ವಂತಿಯಲ್ಲಿ ಬಿಟ್ಟುಕೊಂತಹ ಅರ್ಹತೆ ನನಗೆ ಬರುತ್ತದೆ. ಇದನ್ನೇ ಗಮನದಲ್ಲಿ ಇಟ್ಟುಕೊಂಡು ಆದಷ್ಟು ಶೀಘ್ರದಲ್ಲಿ ಕಾಶಿ ಕೇಂದ್ರದಲ್ಲಿ ಆಗುವಂತಹ ಸ್ವಯಂವರ ಮಂಟಪಕ್ಕೆ ಹೇಳುತ್ತೇನೆ ನೋಡುವ.
ಪುಣ್ಯ ಕ್ಷೇತ್ರಗಳಲ್ಲಿ ಒಂದಾಗಿದೆ ನಮ್ಮ ಈ ಕಾಶಿ ನಗರ. ದೇವಾದಿ ದೇವರುಗಳು ನೇಗದಂತಹ ಈ ಕ್ಷೇತ್ರ ಪರಮ ಪಾವನವಾದದ್ದು. ಗಂಗೆಯು ಸದಾ ಇಲ್ಲಿ ಹರಿಯುತ್ತಾ ಇದ್ದಾಳೆ. ಏನೋ ತಿಳಿದೋ ತಿಳಿಯದೆಯೋ ಮಾಡಿದಂತಹ ಪಾಪಗಳನ್ನು ಕಳೆಯುವುದಕ್ಕಾಗಿ ಜನರು ಇಲ್ಲಿ ಬಂದು ಪುಣ್ಯ ಸಂಚಯವನ್ನು ಪಡೆಯುತ್ತಾರೆ. ಹೌದಪ್ಪ, ಆ ವಿಷಯದ ಬಗ್ಗೆ ನಾನು ಯೋಚನೆ ಮಾಡುವುದಲ್ಲ. ಕಾಶಿ ದೇಶದ ಅಧಿಕಾರಿಯ ಪ್ರತಾಪಸೇನನ ಮಗಳು ನಾವು. ಅಂಬಿಕೆ ಅಂಬಾಲಿಕೆ ಎಂಬುದಾಗಿ ನಮ್ಮ ತಂದೆಯವರು ನಮ್ಮನ್ನು ಪ್ರೀತಿಯಿಂದ ಸಾಕಿದ್ದಾರೆ, ಸಲಹಿದ್ದಾರೆ. ಯಾವುದೇ ಒಂದು ರೀತಿಯ ಕುಂದು ಕೊರತೆಗಳಿಲ್ಲದೆ ಸಂತೋಷವಾಗಿ ಬೆಳೆದಿದ್ದೇವೆ. ಬಾಲ್ಯದಲ್ಲಿಯೇ ಗುರು ಮುಖೇನವಾಗಿ ವಿದ್ಯಾಭ್ಯಾಸವನ್ನು ಕಲಿತಿದ್ದೇವೆ. ಪ್ರಾಯ ಪ್ರಬುದ್ಧಿಯಾದಾಗ ತನ್ನ ಮಕ್ಕಳನ್ನು ಕೊಡಬೇಕು ಉತ್ತಮನಾದ ವರನಿಗೆ ಎನ್ನುವಂತಹ ನಾಣ್ಣುಡಿಯಂತೆ ಗಂಡು ಮಕ್ಕಳಿಲ್ಲದ ನನ್ನಪ್ಪ 3 ಮಂದಿ ಹೆಣ್ಣು ಮಕ್ಕಳನ್ನು ಯುದ್ಧದಲ್ಲಿ ಗೆದ್ದಂತಹ ವೀರಾದಿ ವೀರ ಪ್ರಚಂಡನಿಗೆ ಕೊಡಬೇಕು ಎಂಬುದಾಗಿ ಪಣವನ್ನು ಇಟ್ಟರು. ಈ ಕಾಶಿ ನಗರವೇ ಸ್ವಯಂವರದ ಸಿದ್ಧತೆಯಲ್ಲಿ ಇದೆ. ಕೆಲವೊಂದು ಕಡೆಯಿಂದ ಅರಸರು ಬಂದು ಇಲ್ಲಿ ನಿಂತಿದ್ದಾರೆ, ಕೆಲವರೆಲ್ಲರೂ ಬರುತ್ತಾ ಇದ್ದಾರೆ. ನಾಳೆ ಯಾರ ಕೊರಳಿಗೆ ಮಾಲೆ ಹಾಕಬೇಕು, ಅಲ್ಲ ಯಾವ ದೇಶವನ್ನು ಸೇರಬೇಕು, ಯಾರ ಮನೆ ಅಂಗಳದ ಹೂವು ಯಾರ ಗುಡಿಗೋ ಎಂದಾಗೆ ನಾಳೆಯ ಬಾಳಿನ ಭವಿಷ್ಯದ ಬಗ್ಗೆ ಬಹಳಷ್ಟು ಚಿಂತೆ ಆಗ್ತಾ ಉಂಟು. ಹೌದು, ಹಾಗಂತ ನಾಳೆ ನಮ್ಮ ಸ್ವಯಂವರ, ಇಂದು ನಮ್ಮ ಸುದಿನವಲ್ಲವೇ? ಇಂದು ನಾವು ಸ್ವೇಚ್ಛೆಯಾಗಿ ಎಲ್ಲೊಂದರಲ್ಲೂ ತಿರುಗಬಹುದು. ಮನಸ್ಸಿನ ಬೇನೆ ಬೇಗುದಿಯನ್ನು ಕಳೆದುಕೊಳ್ಳುವುದಕ್ಕಾಗಿ ಅಂಬಾಲಿಕೆ ಒಳಗೊಂಡು ವನವಿಹಾರಕ್ಕೆ ಹೋಗ್ಬೇಕು. ಗಂಗಾ ನದಿಯಲ್ಲಿ ಮಿಂದು ಶುಚಿರ್ಭೂತರಾಗಬೇಕು. ಮಾತ್ರವಲ್ಲ, ನಮ್ಮ ಈ ಕಾಶಿಪುರವನ್ನು ನಾವೆಲ್ಲರೂ ಒಟ್ಟಾಗಿ ಕಣ್ತುಂಬ ಕಾಣ್ಬೇಕೆನ್ನುವಂತ ಆಸೆಯಿಂದ ಹೊರಟವಳು ನಾನು. ಎಲ್ಲಿದ್ದಾರೆ ನನ್ನ ತಂಗಿಯಂದಿರು?
ಅಂಬಾಲಿಕ ವಿಶಾಲ ವಿಶ್ವದ ಅನಂತ ಕೋಟಿ ಜೀವರಾಶಿಗಳನ್ನು ಅದು ಬಂದ್ ಮಾಡು, ಸೃಷ್ಟಿ ಮಾಡಿದಂತಹ ಸೃಷ್ಟಿಕರ್ತ ಮಿಡ್ಲಿದ್ ಬಂದ್ ಮಾಡು. ಪ್ರತಿಯೊಂದು ಜೀವಿಗಳನ್ನು ಸೃಷ್ಟಿ ಮಾಡಬೇಕಾಗಿದ್ರೆ ಬಹಳಷ್ಟು ಯೋಚನೆ ಮಾಡಿಯೇ ಸೃಷ್ಟಿ ಮಾಡ್ತಾನೆ. ಹೌದಲ್ವೇ? ಆ ನಿಟ್ಟಿನಲ್ಲಿ ಯೋಚನೆ ಮಾಡಿದ್ರೆ ಈ ಪ್ರಪಂಚದಲ್ಲಿ ನಮ್ಮಷ್ಟು ಭಾಗ್ಯವಂತರು ಯಾರಿದ್ದಾರೆ ಹೇಳಿ? ಇಲ್ಲವೇ ಅಲ್ಲವೇ? ಕಾಶಿ ನಗರದಲ್ಲಿ ಪ್ರತಾಪ ಸೇನನಿಗೆ 3 ಮಕ್ಕಳಾಗಿ ಜನಿಸಿದ್ದೇ ನಮ್ಮ ಭಾಗ್ಯ ಅಂತ ಹೇಳ್ಬೇಕು ಅಲ್ವೇನೆ? ಯಾವುದೇ ಒಂದು ರೀತಿಯ ಕುಂದುಕೊರತೆ ನಮ್ಮ ಪಾಲಿಗೆ ಇಷ್ಟವರೆಗೆ ಬಂದಿಲ್ಲ. ಒಂದೇ ತಾಯಿಯ ಗರ್ಭದಲ್ಲಿ ಜನಿಸಿ ಒಂದೇ ಮನೆಯನ್ನು ಸೇರಬೇಕಾಗಿರುವವರು ನಾವುಗಳು. ತಂಗಿದ್ದೀರಿ, ಇಂದು ನನ್ನ ಮನದಲ್ಲಿ ಮೂಡಿದಂತ ಆಸೆ ಏನು ಗೊತ್ತೇ? ನಾಳೆ ಸ್ವಯಂವರದಲ್ಲಿ ಯಾರ ಕೊರಳಿಗೆ ಮಾಲೆ ಹಾಕ್ತೇವೋ ಯಾರಿಗೇನು ಗೊತ್ತು. ಆದರೆ ಇಂದು ನಮ್ಮ ಪಾಲಿಗೆ ಇದೊಂದು ಸುದಿನವೇ ಹೌದು. ದಿನ ಈ ದಿನದಲ್ಲಿ ನಾವು 3 ಒಂದಾಗಿ ನಾವು ಜನಿಸಿ ಬೆಳೆದಂತಹ ಈ ಕಾಶೀಪುರವನ್ನು ತಿಳಿದುಕೊಂಡು ಬರಬೇಕು. ಪುಣ್ಯಕ್ಷೇತ್ರವಂತ ಕಾಶಿ ಕ್ಷೇತ್ರದಲ್ಲಿ ಜನ್ಮವನ್ನು ಪಡೆದಂತಹ ಭಾಗ್ಯ ನಮ್ಮ ಪಾಲಿಗೆ. ಸುಖದ ಸುಪ್ಪೊತ್ತಿಗೆಲ್ಲ ನಾವೆಲ್ಲರೂ ಹಾಡುತ್ತಾ ಇದ್ದೇವೆ. ತಂದೆಯಾದರೂ ನಮ್ಮ ಆಕಾಂಕ್ಷೆಯನ್ನು ಈಡೇರಿಸುವಲ್ಲಿ ನಮಗೆ ಸ್ವಾತಂತ್ರ್ಯವನ್ನು ಕೊಟ್ಟಿದ್ದಾರೆ. ಅದನ್ನು ಸ್ವತಂತ್ರವಾಗಿ ಬಳಕೆ ಮಾಡಿಕೊಳ್ಳುವಲ್ಲಿ ಅಕ್ಕ ನಿನ್ನ ಮನದ ಅಪೇಕ್ಷೆಯಂತೆ ನಾವಿಂದು ಮನ ಸಂತೋಷ ಪಡುವುದಕ್ಕೆ ಬೇಕಾಗಿ ನಮ್ಮ ಪುರವನ್ನು ತೊರೆದ ಹೊರವಲಯದಲ್ಲಿ ಜಲಕ್ರೀಡೆಯನ್ನಾಡುವುದಕ್ಕೆ ವನವಿಹಾರ ಮಾಡುವುದಕ್ಕೆ ಹೋಗಬೇಕೆಂಬುದಾಗಿ ನೀನು ಇಚ್ಛೆಯಲ್ಲವೇ? ಹೋಗೋಣವೇ? ಹೋಗೋಣ. ತಡ ಮಾಡುದು ಯಾಕೆ? ಬನ್ನಿ. ಸ್ವಲ್ಪ ಲಾಂಗ್ ಡಿಲೇ ಕೊಡು. ಮಂದಿರ ಭೂರಮೆಯ ಮಂದಿರ ಕರೆಕ್ಟ್ ಮಂದಿರ
ಡಾರ್ಕ್ ಬ್ಲೂ ಕೊಡ್ಬೇಡಿ ಹೆಚ್ಚು ಏನಂದ್ರ ಡಾರ್ಕ್ ಬ್ಲೂ ಕೊರಚು ಕಟ್ ಆಫ್ LED ಡಿಮಬಲ್ वैसे करो, अच्छा लग रहा है।
ಆಹಾ ಎಂತಹ ಸುಮಧುರ ಕಂಪನ, ಗಾಳಿ ಗಂಧವ ತೀಡಿದೆ, ಸುತ್ತ ಪರಿಮಳ ಚೆಲ್ಲಿದೆ, ಪ್ರಕೃತಿ ಮಡುವರೆ ನಿಂದಿದೆ, ಬನದ ಕೇರಿಯ ಗೆಂಡ ಸಂಪಿಗೆ ಅರಳಿ ಗಿಡದಲ್ಲಿ ನಗುತ್ತಿದೆ, ಮಲ್ಲಿಗೆ ಜಾಜಿ ಸೊರಗೆ ಹೂಗಳು ಭೂಮಿಗೆ ಒದ್ದೇ ಆಸಿದೆ, ಬನದ ಕೇರಿಯ ಗಾನ ಫಲರಸು ಆಗಿದೆ, ಶುಕ ಪಿಕಗಳ ಇತರಕ್ಕೆ ಮನವು ಧನ್ಯತೆಯನ್ನು ಪಡೆದಿದೆ. ನೋಡಿದಿ ಅಲ್ಲಿ ರಥಗಳ ಲಾವಣ್ಯದಲ್ಲಿ ಮಾವುಗಳ ಮಂಗಳದ ಮಡು, ನವಿಲ ನವನಾಟ್ಯ ರಂಗ, ಕೋಗಿಲೆಯ ಕೊರಳ ಪುಣ್ಯ ಮಾತ್ರವಲ್ಲ, ನಾಡ ಗುಡಿಯ ಮೂರು ಕಡೆಯಲ್ಲಿಯೂ ಕೊರೆಯುವಂತಹ ಶಾಂತ ಸಾಗರ, ಇಳೆಯ ಕೊಳೆಯ ಕೊಳೆಯುತ್ತಿಹರು ತಾಯಿ ತುಂಗಿ ಕ್ಷಣ ಕ್ಷಣ. ಹಂಗಿದ್ರೆ ನಾವು ವನವಿಹಾರಕ್ಕಾಗಿ ಬಂದವರು. ನೋಡು, ಈ ಜಾಟ ಅಂತೂ ಆಯ್ತು, ಜಲ ಕೇಳಿ ಮಾಡಿ ಸಾಕಾಗಿ ಹೋಯಿತು. ಸೌಂದರ್ಯ ನಾನು ಸವಿದದ್ದಾಯ್ತು ನಾವು ಅಲ್ವೇನೆ? ನೋಡು ನೋಡು, ಅಲ್ಲಿ ನೋಡಂತೆ ಮಲ್ಲಿಗೆ ಜಾಜಿ ಕಲರ ಕುಮುದ ಸೇವಂತಿಗೆ ಮೊದಲಾದಂತಹ ಪುಷ್ಪಗಳು ಅರಳಿ ತನ್ನ ಕಂಪನ್ನು ಬೀರ್ತಾ ಇದೆ. ನಮ್ಮನ್ನು ನೋಡಿ ಬನ್ನಿ ಬನ್ನಿ ನಮ್ಮನ್ನು ಕೊಯ್ದು ತಲೆ ತುಂಬ ಮುಡಿದುಕೊಳ್ಳಿ ಎನ್ನುವಂತಹ ಸೂಚನೆಯನ್ನು ಕೊಡ್ತಾ ತಡ ಮಾಡುದು ಯಾಕೆ? ತಿರುಗ್ಲಿಕ್ಕೆ ಅಂತ ಬಂದವರು ನಾವು. ಮತ್ತೆ ಇಲ್ಲೇ ಒಂದೆರಡು ನಿಲ್ಲುವುದು ಯಾಕೆ? ಸುಗಂಧಯುಕ್ತ ಪುಷ್ಪಗಳನ್ನು ನಾವು ಕೊಯ್ದು ತರಬೇಕು. ತಲೆ ತುಂಬ ಒಬ್ಬೊಬ್ಬರು ಒಂದೊಂದು ದಾರಿಯಲ್ಲಿ ಹೋಗ್ಬೇಕು. ನೀವು ಆ ದಾರಿಯಲ್ಲಿ, ನೀನು ಯಾವ ದಾರಿ? ಈ ದಾರಿಯಲ್ಲಿ ಹೋಗ್ಬೇಕು. ನಾನು ಇಲ್ಲೇ ದಾರಿ ಹೋಗ್ತೇನೆ. ಹೂವನ್ನು ಕೊಯ್ದ ನಂತರ ನಾವು ಇಲ್ಲೇ ಒಂದು ಸೇರ್ಬೇಕಲ್ಲ, ತಡ ಮಾಡುವುದಲ್ಲ. ಹೋಗೋಣ. ವನಿತೆಯರು ನಗುತ್ತಿರುವ ಕಾಲದಿ ಜನಪನಾತ್ಮತೆಯೆಂದು ನಿಶ್ಚಯಿಸುತ್ತ ಗಣಪತಿಯೋ, ಜನಪನಾತ್ಮತೆಯೆಂದು ನಿಶ್ಚಯಿಸುತ್ತ ಗಣಪತಿಯೋ ಗಣಪತಿಯೋ ದೇಶದಿಂದ ಹೊರಡುತ್ತಾನ ನೇರವಾಗಿ ಗಂಗಾ ನದಿಯ ತೀರದಲ್ಲಿ ಬರುತ್ತಿರುವಾಗ ಕಿಲಾಕಿಲಾರನ್ನು ಕೇಳುತ್ತಾ ಉಂಟು, ಸುಮಗಂಧದ ಕಂಪು ಬೀರುತ್ತಾ ಉಂಟು. ಹೆಣ್ಮಕ್ಕಳು ಏನೋ ನಲ್ಲೆ ಹೊಡೆದಾಗಿ ಕಾಣುತ್ತಾರೆ. ಕಿವಿಗೊಟ್ಟು ಆಡಿಸುರೆ ನನ್ನನಿಗೆ ಸರಿಯಾಗಿ ಸುದತಿಯರೆಲ್ಲರೂ ಒಂದುಗೂಡಿ ಜಲ ಕ್ರೀಡೆಗೆ ಬಂದು ಇಲ್ಲಿ ವನವಿಹಾರವನ್ನು ಮಾಡುತ್ತಾ ಇದ್ದಾರೆ. ಅವರವರೊಳಗೆ ಮಾತಾಡುತ್ತಾ ನಗುತ್ತಾ ಇದ್ದಾರೆ. ಇವರನ್ನೆಲ್ಲ ಕಂಡಾಗ ಸುದತಿಯರ ಮತ್ತರಲ್ಲಿ ಓರ್ವಳಾಗಿಯ ತರುಣಿ ಅಪ್ರಮಿತವಾದಂತಹ ರೂಪ, ಅನುಭವವಾದಂತಹ ಸೌಂದರ್ಯ, ನೋಡುವುದಕ್ಕೆ ಜನಪಕುಮಾರಿ ಎಂಬುದರಲ್ಲಿ ಯಾವುದೇ ರೀತಿಯ ಸಂಶಯವಿಲ್ಲ. ಮದುವೆಗೆಂದು ಹೊರಟಂತ ನನಗೆ ವಧು ದರ್ಶನ ಇಲ್ಲೇ ಆಯ್ತು. ಅವಳನ್ನು ಕಂಡಾಗ ಯಾಕೋ ಏನು ಒಂದು ರೀತಿಯ ಅವಳನ್ನು ನೋಡಿದರೆ ನೋಡುತ್ತಾ ಇರಬೇಕು, ಮಾತಾಡಿಸಬೇಕೆಂಬಂತ ಉತ್ಕಟವಾದಂತಹ ಇಚ್ಛೆ ಬಗೆಯಲ್ಲಿ ಮೂಡುತ್ತಾ ತಡ ಮಾಡುವುದು ಸರಿಯಲ್ಲ. ಸ್ವಲ್ಪ ಸರಿಯಾಗಿ
ಪೆರಗಿ ವಧು ದರ್ಶನವೋ ಎನಗೆ ವಧು ದರ್ಶನವು ಮಂಗಲವೆನುತ ಚೇಂಜ್ ಮಾಡಿ ಇಲ್ಲಿ ಅಷ್ಟೇ ಸಾಕು ಸರ್. ಮಾತನಾಡಿಸುವೆ ನೀಕೆಯ ಮಧುರ ವಚನದಲ್ಲಿ ಹೇಗೆ ಮಾತನಾಡಿಸುವೆ ನೀಕೆಯ ಮಧುರ ವಚನದಲ್ಲಿ ಜಾತ್ರೆಗೆ ಪರಮ ಸುಂದರಿ ಬಿಟ್ಟು ಬಿಟ್ಟು ನಿನ್ನ ಬಾಯಿಂದ ಮುತ್ತು ಸುಂದರಿ ಅನುಪಮವಾದಂತಹ ಈ ದಿವ್ಯ ಸುಂದರಿಯ ಲೋಕದಲ್ಲಿ ಈವರೆಗೆ ನಾನು ಕಂಡವನೇ ಅಲ್ಲ. ಈ ಲೋಕದಲ್ಲಿ ನಿನ್ನಂತ ಚೆಲುವೆ ಇರುವುದೇ ಅಪೂರ್ವ. ಅದೆಷ್ಟೋ ಮಂದಿ ಹೆಣ್ಮಕ್ಕಳನ್ನು ಕಂಡವ ಅಂದ್ರೆ ಕೇವಲ ದೃಷ್ಟಿನ ನೋಡಿದ ಮಾತ್ರ. ಈಗ ಆಗಲ್ಲ. ಮತ್ತೆ ಮನಪೂರ್ವಕವಾಗಿ ಕಣ್ತುಂಬಿಸಿಕೊಂಡು ನಿನ್ನ ಸೌಂದರ್ಯವನ್ನು ನೋಡಿದ್ರೆ ಅಬ್ಬಬ್ಬ, ಏನು ಇದು ಈ ಲೋಕದ ಸೌಂದರ್ಯ ಮತ್ತೆ ಆದುದರಿಂದಲೇ ಪರಮ ಸುಂದರ ಪರಮ ಸುಂದರ ನೀನಾಗಿ ಆಹಾ ಏನು ನಿನ್ನ ಈ ಸೌಂದರ್ಯಕ್ಕೆ ಮೆರುಗುಗೊಳಿಸುವುದಕ್ಕಾಗಿ ಚಿಮ್ಮುವ ಲಾವಣ್ಯ ಕುಮ್ಮುವ ಲಾವಣ್ಯ ಭ್ರಮರ ಕುತ್ತಳ ಶಂಕದ ಬೆರಳು ನೀಲ ಬೆರಳು ಅರ್ಧ ಚಂದಿರ ಬಾಲ ಕನ್ನಡಿ ಕಪೋಲ ರಾಮನ ಬಿಲ್ಲಿನ ಹುಬ್ಬು ಕಪ್ಪಿಗೆ ಮೂಗು ತೊಂಡೆ ಹಣ್ಣಿನ ತುಟಿ ಕೈಯೊಳಗೆ ನಿಲ್ಲುವ ಕತಿ ನಿನ್ನ ಬಯೋದೆ ತುಂಬುದು ತಂಪ ಹಾಲಿನ ಕಡೆ ಅಂಶದ ನಡೆ ಬಾಳೆಯ ಕೊಡೆ ಏನು ಹಿಂಬಾಲಕ್ಕೆ ಸರಿಯಾದ ಮುಂಬಾಲ ಬಾಲ ತೂಕದಲ್ಲಿ ಬ್ರಹ್ಮದೇವನು ಅಕ್ರಮವನ್ನೇ ಸರಿ. ಆ ಬ್ರಹ್ಮದೇವ ಎಲ್ಲಷ್ಟು ಉದಾಸೀನತೆಯನ್ನು ತಾಳಲಿ. ಜಗತ್ತಿನ ಎಲ್ಲಾ ಸೌಂದರ್ಯದಿಂದಲೂ ಒಂದಷ್ಟು ಸೌಂದರ್ಯವನ್ನೆಲ್ಲ ಸೇರಿಸಿ ಸೌಂದರ್ಯದ ರಾಶಿಯನ್ನು ನನ್ನ ಕಣ್ಣ ಮುಂದೆ ಬಿಡಿಸನೋ ಎಂಬಂತೆ ವಾಸವಾಗಿ ತಾವು ಸಮಸ್ತ ವಸ್ತು ಸೌಂದರ್ಯದ ಸಂಪರ್ಕದಿಂದ ಅರಳಿ ನಿಂತ ರೂಪಶ್ರೀ ನೀನು. ಭುವನಜನ ಮನೋಹರವಾದಂತಹ ಈ ರೂಪ ಇದಾತನ ವಿನೂತನ ಶಿಲ್ಪ ಎನ್ನುವುದು ತಪ್ಪಾಗಿಲ್ಲ. ಮುನಿಗಳ ಮನೋಮತಿಯನ್ನು
ಮಂತ್ರಮುಗ್ಧಗೊಳಿಸುವಂತ ಮೋಹಕತೆ. ಮನೋಜ ಮಂತ್ರಿಸಿ ಬಿಟ್ಟ ಪ್ರೇಮ ಬಾಣದಂತೆ ಈ ಒಣಕೈ ತಂದಂತ ಜಲುಕಾಂತಿ. ನೀನು ಯಾರು? ನಿನ್ನನ್ನು ನೋಡಿದ್ರೆ ರಾಜಕುಮಾರಿಯಂತೆ ಹಾರಾಡ್ತಾ ಇದ್ದೆ. ನೀನು ಜನಪದ ಕುಮಾರಿ ಎಂಬುದರಲ್ಲಿ ಯಾವ ಅನುಮಾನವಿಲ್ಲ. ನೀನು ಯಾವ ದೇಶದ ಗಡಿಯ ಮಗಳು. ಅಷ್ಟು ಮಾತ್ರವಲ್ಲ, ನಿನ್ನನ್ನು ಹೆತ್ತಂತ ತಾಯಿ ಹೊಟ್ಟೆ ಅಲ್ಲ, ಅದು ಹೊಟ್ಟೆ ಅಲ್ಲ, ಇನ್ನೇನಂತೆ ಅದೆಷ್ಟೋ ಜನ್ಮದ ಪುಣ್ಯದ ಫಲದಿಂದ ನಿನ್ನಂತ ಸೌಂದರ್ಯತೆ ಆದಂತ ಹೆಣ್ಣನ್ನು ಪಡೆಯಲಿಕ್ಕೆ ಸಾಧ್ಯವಾಯಿತು. ನಿನ್ನನ್ನು ಕಂಡಾಗ ನನ್ನ ಮನಸ್ಸು ಸುಳ್ಳಿಯಾಗ ಗಂಡು ಹೆಣ್ಣು ಏಕಾಂತದಲ್ಲಿರುವಾಗ ಆ ಮಾರನೆಂಬ ಒಬ್ಬ ಇದ್ದಾನಂತೆ. ಅವನಲ್ಲಿರುವಂತಹ ಕಪ್ಪ ಬಿಲ್ಲಿಗೆ ಅವನಿಂದ ಅಶೋಕ ಭೂತ ನವಮಲ್ಲಿಕ ನೀಲಾತ್ಮನೆ ಎಂಬಂತ ಪಂಚಶರಗಳನ್ನು ಕಪ್ಪ ಬಿಲ್ಲಿಗೆ ಜೋಡಿಸಿ ಎಳೆದು ನನ್ನೆಡೆಗೆ ಅವನ ಬಾಣದ ಆಘಾತಕ್ಕೆ ಸಿಕ್ಕಿ ನನ್ನ ಮನಸ್ಸೆಂಬುದು ವಿಲವಿಲನೆ ಮಾತಾಡುತ್ತಾ ನನ್ನನ್ನು ಗಳಿಸಿದರೆ ನಾನಾ ರೀತಿಯ ಕಾಮ ತಲೆಗಳಿಂದ ನಿನ್ನ ಮನಸ್ಸನ್ನು ಗಳಿಸ್ತೇನೆ. ಬೇಸ್ ಜಾಸ್ತಿ ಉಂಟು. ಪ್ರಕಟ ಮಾಡುವುದಕ್ಕೆ ರೈಟ್ ಬೇಸ್ ಜಾಸ್ತಿ ಉಂಟು. ಕಮ್ಮಿ ಆಡೋದು ಬೇಡ, ಬೇಸ್ ಕೊಟ್ಬಿಡು, ತೆಗಿಯೋದು ಖಾಲಿ ಅದಕ್ಕೆ ಶಾರ್ಪ್ ಬಿಟ್ರದು ರೈಟಿಗೆ ಯಾವಾಗ मैडम ने बेस पढ़ा नहीं ಅದು ಅದು ಡುಮ್ 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 ಬೇಸ್ ಬರ್ಬೋದು ಅದಕ್ಕೆ. ಅದು ಹೊಡಿಬೇಕು ಉಂಟಲ್ಲ, ಖಾಲಿ ಶಾರ್ಪ್ ಇರು. ಈ ಕಡೆ ಶಾರ್ಪ್ ಕಟ್ ಮಾಡ್ತಾರೆ. ಸರಿಯಾಗಿ ತಿಳಿದುಕೊಳ್ಳುವುದಕ್ಕೆ ನನಗೆ ಸಾಧ್ಯವಾಯಿತು. ಓ ವೀರ, ಈ ಉಪವನದಲ್ಲಿ ತಿರುಗುತ್ತಾ ಬರುತ್ತಿರುವಂತಹ ಸಮಯದಲ್ಲಿ ನನ್ನನ್ನು ನೀ ಕಂಡೆ, ನಿನ್ನನ್ನು ನಾ ಕಂಡೆ. ಮತ್ತು ಹಲವಾರು ಪ್ರಶ್ನೆಗಳ ಮಳೆ ಸುರಿ. ಹೌದು, ಒಂದು ರೂಪವಾದಂತಹ ವಸ್ತುವನ್ನು ನಾವು ವರ್ಣಿಸಿದ್ರೆ ಅದರಲ್ಲೇನೂ ತಪ್ಪಿಲ್ಲ. ಹಾಗಂತ ಅಲ್ವೇ? ಹಾಗಂತ ನಾನು ಯಾರು, ಯಾರ ಮಗಳು ಎನ್ನುವಂತಹ ಪ್ರಶ್ನೆ. ಹೆಣ್ಣನ್ನು ಕಂಡಾಗ ಆಕೆಯ ಪೂರ್ವಾಪರವನ್ನು ತಿಳಿದುಕೊಂಡರೆ ತಪ್ಪಲ್ಲವಲ್ಲ. ಈ ಕಾಶಿ ನಗರದ ಪ್ರತಾಪಸೇನನ ಮಗಳು ಅಂಬೆ ಎನ್ನುವುದಾಗಿ ನನ್ನ ಹೆಸರು. ಏನಂತೆ? ಅಂಬೆ. ನೀನು ಕಾಶಿರಾಜನ ಹಿರಿಯ ಮಗಳು. ಹಿರಿಯರಿದ್ದಾರೆ, ಇಬ್ಬರಿದ್ದಾರೆ, ಅಂಬಿಕಾ ಅಂಬಾಲಿಕಾ ಎಂಬುದಾಗಿ. ಅಯ್ಯ, ನಿನ್ನನ್ನು ಕಾಣುವಾಗ, ನಿನ್ನ ಮುಖವನ್ನು ಅವಲೋಕಿಸಿದಾಗ ನೀನು ಕೂಡ ಸಾಮಾನ್ಯ ವ್ಯಕ್ತಿಯಾಗಿ ಕಾಣುತ್ತಾ ಇಲ್ಲ. ಅಸಾಮಾನ್ಯ ವ್ಯಕ್ತಿ ಎಂಬುದರಲ್ಲಿ ಸಂಶಯವಿಲ್ಲ. ನಿನ್ನಲ್ಲೇ ಕೇಳುವುದು, ನನ್ನ ಪರಿಚಯವನ್ನು ನಾನು ತಿಳಿಸಿಬಿಟ್ಟೆ. ಹಾಗಂತ ನಿನ್ನನ್ನು ನೋಡಿದಾಗ ನಿನ್ನ ಪರಿಚಯವನ್ನು ಕೇಳಬೇಕೆನ್ನುವಂತಹ ಮನಸಾರ್ಥ ಉಂಟು. ಯಾರು ನೀನು, ಇಲ್ಲಿ ಯಾಕೆ ಬಂದವನು, ಎಲ್ಲಿಯ ದೊರೆ ಎನ್ನುವನ್ನು ತಿಳಿದಿದೆಯಾ?
ತಕ್ಷಣವೇ ನನ್ನ ಹೊಟ್ಟೆ ಹೌದೇ? ಅಂಬ ಅದು ಯಾರು? ಪರಮೇಶ್ವರ ಅಂತ ಓಹೋ. ನಿಜವಾಗಿ ನೋಡಬೇಕಾದ್ರೆ ಹ್ಮ್ ಈ ಕಾಶಿ ಕ್ಷೇತ್ರದಲ್ಲಿರುವಂತಹ ಪರಮೇಶ್ವರನ ಮನದಿಯ ಅಂದಕ್ಕಿಂತಲೂ ಇಮ್ಮಡಿಯಾದಂತಹ ಸೌಂದರ್ಯ ಸಾಕ್ಷಾತ್ ಆಕೆಯೋ ನನ್ನ ಕಣ್ಣ ಮುಂದೆ ನಿಂತಾಳೆನ್ನುವಂತಹ ಭಾವನೆ ನನ್ನ ಬರಿಕೆ ಆಗಿಲ್ಲ. ನೀವು ಯಾರು ಅಂತ ಆಗ್ಬೇಕಲ್ಲ. ನಾನೇನು ಸಾಮಾನ್ಯವಲ್ಲ, ಮತ್ತೆ ಅಸಾಮಾನ್ಯವಾದಂತಹ ವ್ಯಕ್ತಿತ್ವ. ಓಹೋ. ನಾನು ನನ್ನನ್ನು ಕಂಡಾಗ ಧೀಮಂತ ವ್ಯಕ್ತಿ ಎಂದು ನೀನು ಹೇಳಿದೆ. ಖಂಡಿತವಾಗಿಯೂ ಹೌದು. ಗೊತ್ತಾಯ್ತು, ಮಾತಿನಲ್ಲೂ ಗೊತ್ತಾಗ್ತದೆ. ಆಚಾರ ವಿಚಾರ ನಡೆ ಕೇವಲ ರೂಪ ಮಾತ್ರ ಕೆಟ್ಟದ್ದಲ್ಲ, ಬೇಕಾದಷ್ಟು ಬುದ್ಧಿವಂತಿಗಳು ಕೂಡ ಕೊಟ್ಟಿದ್ದಾರೆ. ಇನ್ನೊಬ್ಬರ ಮನಸ್ಸನ್ನು ಅರಿಯಬೇಕಾದ್ರೆ ಅವರ ಮುಖವನ್ನು ಕಂಡಾಗ ಗೊತ್ತಾಗ್ತದೆ. ಖಂಡಿತವಾಗಿಯೂ ಮನಸ್ಸಿನ ಕನ್ನಡಿಯೇ ಮುಖ. ಮನಸ್ಸಿನಲ್ಲಿ ಆಗುವಂತಹ ಭಾವನೆಗಳನ್ನು ವ್ಯಕ್ತಪಡಿಸುವುದು ಮುಖ. ಖಂಡಿತವಾಗಿ ಭಯವಾಗಲಿ ಪ್ರೇಮವಾಗಲಿ ನಾಚಿಕೆಯಾಗಲಿ ವ್ಯಕ್ತವಾಗುವುದು ಕಣ್ಣಿನಲ್ಲಿ. ಆ ಕಣ್ಣಿನ ನೋಟ, ನೋಟದಲ್ಲೂ ಹಲವಾರು ನೋಟ ಉಂಟು. ಯಾವುದೆಲ್ಲ? ಕಾಮದ ನೋಟ ಬೇರೆ, ಪ್ರೇಮದ ನೋಟ ಬೇರೆ, ಕಳ್ಳನ ಕಣ್ಣು ಬೇರೆ, ಹೀಗೆ ಬೇರೆ ಬೇರೆ ರೀತಿ. ಆದ್ರೆ ನಿನ್ನನ್ನು ಕಂಡಾಗ ಅಲ್ಲ, ನನ್ನ ಕಣ್ಣಲ್ಲಿ ನನ್ನ ಹೃದಯದ ಭಾವನೆಯನ್ನು ಅರಿತಂತಹ ನೀನು ನನ್ನ ಪೂರ್ವಾಪರವನ್ನು ಕುತೂಹಲವಾಗಿದ್ದೀರಿ ಎಂಬುದನ್ನು ಸ್ಪಷ್ಟವಾಯಿತು. ಹೇಳು, ಸುರನರೋಗಿಂತ ಅಧಿಕಾರ ಸುರ ನರ ಯಕ್ಷ ಸಿದ್ಧ ಸಾಧ್ಯ ವಿದ್ಯಾಧರ ಕಿನ್ನರ ಕಿಂಪುರುಷ ಗರುಡ ಗಂಧರ್ವರಿಂದಲೂ ಅಧಿಕವಾದಂತಹ ಪರಾಕ್ರಮಿ ನಾನು. ಸೌಪಾದೇಶದ ದೊರೆ. ನನಗೆ ಇದ್ದಂತಹ ಹೆಸರು ಬ್ರಹ್ಮದತ್ತ. ಸೌಪದೇಶದ ದೊರೆಯಾದಂತಹ ನನ್ನನ್ನು ರೂಢಿಯಿಂದ ಸಾಲಭೂಪತಿ ಹೀಗೆಂದು ಕೊಂಡಾಡ್ತಾ ಇದ್ದಾರೆ. ಮರಿ ವರಿಸಿ ಕಾಮನ ಬಾಣದ ಹತಿಯಿಂದ ಬಳಲಿ ಹೋದಂತ ನನ್ನನ್ನು ನಿನ್ನ ನೀಳವಾದಂತ ಕೋಳಲ್ಲಿ ಇದಕ್ಕಿ ವರಿಸು. ಸಾಲ್ವಭೂಪ, ನಿನ್ನ ಮನದ ಅಭಿಷ್ಟ ಏನೆಂಬುದನ್ನು ನಾನು ಚೆನ್ನಾಗಿ ಅರ್ಥೈಸಿಕೊಂಡೆ. ನಮಗೆ ಸುತ್ತಿ ಸುತ್ತಿ ಮಾತಾಡಿ ಅಭ್ಯಾಸವೇ. ಈಗ ತಾನೇ ವಿಷಯವನ್ನೆಲ್ಲ ನೀನು ತಿಳಿದಿರಬಹುದು. ನನ್ನ ಅಪ್ಪ ಪ್ರತಾಪಸೇನ ರಾಜಾದಿರಾಜರೆಲ್ಲರೂ ಯುದ್ಧದಲ್ಲಿ ಗೆದ್ದಂತಹ ಪ್ರಚಂಡನಿಗೆ ನನ್ನ 3 ಮಗಳನ್ನು ಕೊಟ್ಟು ಮದುವೆ ಮಾಡುತ್ತೇನೆ ಎಂಬುದಾಗಿ ತೀರ್ಮಾನಿಸಿದರೆ ವಿಷಯ ತಿಳಿದುಂಟಲ್ಲ ನಿಮಗೆ? ಕೇಳಿದ್ದೇನೆ, ನಿಶ್ಚಯ ಆದಂತಹ ಹೆಣ್ಣು ಮಕ್ಕಳು ನಾವು. ನಮ್ಮನ್ನು ಮದುವೆಯಾಗುವುದಕ್ಕೆ ಹೇಗೆ ಸಾಧ್ಯ? ಅಂದ್ರೆ ಅಲ್ಲಿ ಯಾರು ಬರ್ತಾರೆ? ರಾಜಾದಿರಾಜರೆಲ್ಲರೂ ಬರ್ತಾರೆ ಯುದ್ಧಕ್ಕೆ. ಅವರನ್ನು ವಿಷಯವನ್ನು ತಿಳಿದೇ ಬಂದವನಾಗಿದ್ದೇನೆ. ಸುಧಾತೆಯರನ್ನು ವರಿಸಲಾಕೆಂಬಂತ ಆಕಾಂಕ್ಷೆಯಿಂದ ಬರುವಾಗ ಒಂದು ದರ್ಶನವಾಯಿತು. ಅದೇ ಒಂದು ವಿಧಿ ಸಂಕಲ್ಪ ಅಂತ ಹೇಳುತ್ತೆ. ನಾನು ಹೊರಟದ್ದು ಸ್ವಯಂವರಕ್ಕೆ, ನೀನು ಬಂದದ್ದು ಗಂಗಾಧರಕ್ಕಿದ್ದಕ್ಕೆ. ಹೌದು, ದಾರಿಯಲ್ಲಿ ನಾವಿಬ್ರು ಒಂದಾದೆವು. ನೀನು ಬರುತ್ತೇನೆಂಬಂತಹ ನಿರೀಕ್ಷೆ ನನಗಿಲ್ಲ, ನಾನು ಬರುತ್ತೇನೆ ಎಂಬಂತಹ ನಿರೀಕ್ಷೆ ನನಗಿರಲಿಲ್ಲ. ಹಾಗಾದ್ರೆ ಧರಣಿಪಾಲರು ಬಂದರೇನಾಯ್ತು, ಮನವೀಗ ಸುಮ್ಮನೆಯಾಯಿತು. ಆದ್ದರಿಂದ ಕರುಣಿ, ಏನು ನೀನು ಸ್ವಯಂವರಕ್ಕೆ ಒಪ್ಪದೆ ನನ್ನನ್ನು ಬಯಸಿ ನಾನು ಅಲ್ಲ, ಸ್ವಯಂವರದಲ್ಲಿ ಗೆದ್ದು ನಿನ್ನನ್ನು ವರಿಸುವಂತ ಆಸೆ. ಕೇವಲ ಸ್ವಯಂವರದಿಂದ ಗೆದ್ದರೆ ನನಗೆ 3 ಸಿಗ್ತಾರೆ. ಹೌದು, ನನಗೆ 3 ಬೇಡ. ಮತ್ತೆ ನೀನು ಒಪ್ಪಲು ಸಿಕ್ಕಿದ್ರೆ ಸಾಕು. ನೀನು ಸ್ವಯಂವರ ಒಪ್ಪದೆ ನಾನು ನಿನ್ನನ್ನೇ ಮದುವೆ.
ಸಾರ್ವಭೌಮತಿ, ಅಂಬೆ ನಿನ್ನ ಮಾತುಗಳನ್ನು ಕೇಳುವಾಗ ಆ, ಈ ಅಂಬೆಯ ಮನಸ್ಸಿಗೆ ಎಷ್ಟೊಂದು ಸಂತೋಷ ಆಗ್ತಾ ಉಂಟು. ಹೌದಾ? ಯಾಕೆ ಬಲ್ಲೆಯ? ಯಾಕೆ? ನಿನ್ನನ್ನು ಕಂಡಂತಹ ಮೊದಲ ದೃಷ್ಟಿಗೆ ನಾನು ಆ, ಮನ ಸೋತಿದ್ದೇನೆ. ನನ್ನ ಭಾಗ್ಯ. ಹಾಗಂತ ಆ, ವಿಷಯವನ್ನು ನೇರವಾಗಿ ನಿನ್ನಲ್ಲಿ ತಿಳಿಸೋಣವೇ? ಹ್ಮ್. ನಾಚಿಕೆ, ಇನ್ನೊಂದೆಡೆ ಭಯ. ಹೆಣ್ಮಕ್ಕಳ ಹತ್ರ ಹಾಗೆ ಅಲ್ವಾ? ಯೌವನದಲ್ಲಿ ಪಿತನ ರಕ್ಷಣೆ ಇರಲಿಲ್ಲ. ಹ್ಮ್. ನಾಚಿಕೆ ಎಂಬಂತ ಗೋಡೆಯೊಳಗೆ ಹೆಣ್ಣಿನ ಬದುಕನ್ನು ಅಲ್ವಾ? ಅದು ಅವರಿಗೆ ಭೂಷಣವೂ ಹೌದು. ಅಲ್ವಾ? ಆ, ಈ ಲೋಕದಲ್ಲಿ ಹ್ಮ್, ಹೆಣ್ಮಕ್ಳು ಹ್ಮ್, ತನ್ನ ಜೀವನದಲ್ಲಿ ಹ್ಮ್, ಬಹಳ ಭವಿಷ್ಯದ ಬಗ್ಗೆ ಅದಷ್ಟು ಯೋಚನೆ ಮಾಡ್ತಾರೆ. ಹ್ಮ್. ತಾನು ಮದುವೆ ಆಗ್ಬೇಕಾಗಿದ್ರೆ ಆ, ಮದುವೆಯಾಗುವಂತಹ ಪೂರ್ವದಲ್ಲಿ ಹ್ಮ್. ಇಂಥವನನ್ನೇ ಮದುವೆ ಆಗಬೇಕು. ಆ, ವಿದ್ಯಾವಂತನ, ಬುದ್ಧಿವಂತನ, ಗುಣವಂತನ, ಐಶ್ವರ್ಯವಂತನ ಎಷ್ಟೆಲ್ಲ ಆಶಾ ಗೋಪುರಗಳನ್ನು ಅವರವರು ಕಟ್ಟಿಕೊಂಡಿರುತ್ತಾರೆ. ಸರಿ. ನೋಡಂತೆ ಹ್ಮ್, ಎಂತಹ ಒಂದು ಸೌಭಾಗ್ಯ ನಂದು. ಹ್ಮ್. ವಿಧಿ ಲಿಖಿತವನ್ನು ಯಾರಿಂದಲೂ ತಪ್ಪಿಸಲು ಅಸಾಧ್ಯವಾಗುತ್ತದೆ ಎನ್ನುವುದಕ್ಕೆ ಈ ಅಂಬೆಯ ಜೀವನವೇ ದೃಷ್ಟಾಂತ ಸಾಕ್ಷಿಯಾಗಿದೆ. ನಮ್ಮಿಬ್ಬರ ಸಮ್ಮಿಲನ ಹ್ಮ್. ಅದು ವಿಧಿಯ ಸಂಕಲ್ಪವೇ ಆಗಿದೆ. ಖಂಡಿತವಾಗಿ ಹೌದು. ಆ, ನಾಳೆಯ ದಿವಸ ಹ್ಮ್, ಸ್ವಯಂವರ. ಹ್ಮ್. ಇನ್ನು ಉಳಿದಂತಹ ಒಂದೇ ಒಂದು ದಿವಸ ಆ, ನಿನ್ನನ್ನು ನೋಡುವಂತಹ ಒಂದು ಭಾಗ್ಯ ಸಿಕ್ಕಿತು ನೋಡು. ಹೌದು. ಇದಕ್ಕೆ ಹೇಳುದು ಹ್ಮ್. ಯೋಗ ಮತ್ತೆ ಭಾಗ್ಯ ಹೌದು. ಎರಡೂ ನನ್ನ ಪಾಲಿಗೆ ಕೂಡಿ ಬಂದಿದೆ. ಹಾ, ಹಾ. ಈ ಯೋಗ ಇದ್ದವರಿಗೆಲ್ಲ ಭಾಗ್ಯ ಇರುವುದಿಲ್ಲ, ಭಾಗ್ಯ ಇದ್ದವರಿಗೆಲ್ಲ ಯೋಗ ಇರುವುದಿಲ್ಲ. ಯೋಗವು ಭಾಗ್ಯವು ಸಮ್ಮಿಲನವಾದ್ರೆ ಹ್ಮ್. ಅಂತವನ ಬದುಕು ಬಂಗಾರ ಆಗ್ತದೆ. ಸಾಲ್ವಭೂಮತಿ, ಆ, ಇಷ್ಟರವರೆಗೆ ಹ್ಮ್. ಬೇರೆ ಗಂಡು ಮಕ್ಕಳನ್ನು ತಲೆ ಎತ್ತಿ ನೋಡಿದವಳು ನಾನಲ್ಲ. ಇನ್ನೊಂದು ಕಾಣುವಾಗಲೇ ಒಂದು ಪ್ರಥಮ ಬಾರಿಗೆ ಆ, ನಿಮ್ಮನ್ನು ನೋಡಿದೆ. ಪ್ರಥಮ ಬಾರಿ ಪ್ರಥಮ ನೋಟ. ಹೌದು. ನೋಡಿದ ತಕ್ಷಣವೇ ಹ್ಮ್, ನನ್ನ ಮನದಲ್ಲಿ ಮೂಡಿದಂತಹ ಆಸೆಗಳು ಹಲವಾರು. ಹ್ಮ್. ನನ್ನ ಜೀವನದಲ್ಲಿ ಮದುವೆ ಎನ್ನುವಂತಹ ಶುಭ ಕಾರ್ಯ ಇದೆ ಅಂತಾದ್ರೆ ಆ, ನಿಮ್ಮೊಂದಿಗೆ ಎಂಬುದಾಗಿ ಆ, ಅವತ್ತೇ ನನ್ನ ಹೃದಯ ಮಂದಿರದಲ್ಲಿ ನಾನು ತೀರ್ಮಾನಿಸಿ ಬಿಟ್ಟೆ. ಸಾಲ್ವಭೂಮತಿ, ಈ ಸಮಯದಲ್ಲಿ ಯುದ್ಧದಲ್ಲಿ ಹ್ಮ್. ನೀವು ಗೆಲ್ಲದಿರಿ, ಅದು ನನಗೆ ಗೆಲ್ಲುತ್ತೇನೆ, ನೂರಕ್ಕೆ ನೂರು ಗೆಲ್ಲುತ್ತೇನೆ. ಗೆಲ್ತೀರಿ. ಆದ್ರೂ ಅಲ್ಲ, ಗೆದ್ದರು ಮೂರು ನನಗೆ ಬೇಕಾಗಿಲ್ಲ ಅಂತ ನಿಮ್ಮ ಒಬ್ಬರೇ ಸರ್. ಭೂಪತಿ, ಆ, ಜಯ ಅಪಜಯದ ನಿರ್ಣಯ ಇರುವುದಿಲ್ಲ. ಹೌದು. ಯಾರಿಗೆ ಜಯ ಆಗ್ತದೆ, ಯಾರಿಗೆ ಅಪಜಯ ಆಗ್ತದೆ ಅಂತ ಯಾರಿಗೆ ಹೇಳಲಿಕ್ಕೆ ಸಾಧ್ಯ ಉಂಟು ಹೇಳು? ಕಡಲಿಗೆ ಇಳಿದ ದೋಣಿಯಾಗಿ ಹೌದು. ಯುದ್ಧಕ್ಕೆ ಇಳಿದಂತ ಕಲಿಯಾಗಲಿ, ಸಮುದ್ರಕ್ಕೆ ಇಳಿದಂತ ದೋಣಿಯಾಗಲಿ, ಮುಂದೆ ದಡ ಸೇರುವುದು ಅದು ಯೋಗದಲ್ಲಿ. ಯೋಗದಿಂದ ಆ, ಅದೆಲ್ಲ ಹೇಳಲಿಕ್ಕೆ ಆಗುದಿಲ್ಲ, ದೈವ ಇಚ್ಛೆ. ಹೌದು. ಹಾಗಂತ ಹ್ಮ್. ಇಂದು ಈ ಅಂಬೆ ನುಡಿದಂತಹ ಮಾತನ್ನು ಕಿವಿಗೊಟ್ಟು ಕೇಳು. ಆ, ನನ್ನ ತಂಗಿಯಂದಿರು ಆ, ಯಾರನ್ನು ಬೇಕಾದರೂ ಮದುವೆಯಾಗಲಿ, ಅಗತ್ಯವೇ ಇಲ್ಲ. ಆದರೆ ಆ, ಈ ಅಂಬೆ ಮಾತ್ರ ಆ, ನಿನ್ನನ್ನು ಬಿಟ್ಟು ಆ, ಅನ್ಯರನ್ನು ಮದುವೆಯಾಗಲಾರದು. ಇದು
ನಿನಗೆ ನಾನು ಕೊಡುವ ಭಾಷೆ. ಇನ್ನು ನಾಳೆ ರಾಜಾಂಗಣದಲ್ಲಿ ಸಿಗುವ. ಬಯಸದೆ ಬಂದ ಭಾಗ್ಯ ಹಾಗೆ ರೆಂಬೆಯಲ್ಲಿ ಕುಡಿಕೊಳ್ಳುವುದಕ್ಕೂ ರಂಬೆ ಬೀಳುವುದಕ್ಕೂ ಏನಾಗಿ ಒಳ್ಳೆದಾಗಿ ಹಾಗೆಂದು ನನ್ನ ಪರಾಕ್ರಮವೇನೆಂಬುದನ್ನು ತೋರಿಸುವುದಕ್ಕಾಗಿ ಅಖಂಡ ಭೂಮಂಡಲದಲ್ಲಿ ನನ್ನ ಪರಾಕ್ರಮ ಪ್ರಕಟವಾಗಬೇಕಾದರೆ ಅದು ಕಾಶಿ ಕ್ಷೇತ್ರ, ಅಲ್ಲಿಗೆ ಹೋಗ್ತೇನೆ. ನಾನೇ ಬಂದದ್ದು ನೋಡಿ ಬಹಳ ಸಂತೋಷವಾಯಿತು. ಏನೋ ಇರುಸು ಮುರುಸಾದಕ್ಕೆ ಕಾಣ್ತಾ ಇಲ್ಲ. ನೀವು ಎಲ್ಲ ನಿಮ್ಮ ದೇಶದಲ್ಲಿ ಆ ಸೌಖ್ಯದಾನೆ? ಎಲ್ಲರೂ ಸೌಖ್ಯವಾಗಿಯೇ ಇದ್ದಾರೆ. ಆದ್ದರಿಂದಲೇ ಬಿಡುವು ಮಾಡಿ ಬಂದದ್ದು. ನಿಮ್ಮ ಊರಲ್ಲಿ ಏನು ಸಂಗಾಡ? ನಿಮಗೆ ವಿಷಯ ಗೊತ್ತಿಲ್ವಾ? ಏನು ವಿಷಯ? ತಿಳಿದಿಲ್ವಾ ಈ ವಿಷಯ ಅವರಿಗೆ? ಏನು ಗೊತ್ತಾಗಿಲ್ಲ? ಮದುವೆ ಮದುವೆ ಈ ಪ್ರಾಯದಲ್ಲಿ ನಿಮಗೆ ಮದುವೆಯ? ನನಗೆ ಅಲ್ಲ ಸ್ವಾಮಿ, ಮತ್ತ ನನ್ನ ಮಕ್ಕಳಿಗೆ. ಯಾರಿಗೆ ಕೊಡುದು? ಪರಾಕ್ರಮವೇ ಪಣವೆನ್ನುವುದನ್ನು ಒಡ್ಡಿದ್ದೇನೆ. ಸ್ವಯಂವರ ಮಟ್ಟ ಸ್ವಯಂವರ ಮಟ್ಟ. ಬಂದಿದ್ದಾರೆ ಎಲ್ಲರೂ? ಎಲ್ಲರೂ ಬಂದಿದ್ದಾರೆ. ರಾಜಕುಮಾರರು ಎಲ್ಲರೂ ಬಂದು ಕುಳಿತಾ ಇದ್ದಾರೆ. ಇನ್ನೂ ಕೂಡ ಬರುವವರಿದ್ದಾರೆ. ನಮಸ್ಕಾರ. ನಾನು ಬಂದವನೇ ಬಾಲ ಸುತ್ತ ಬೆಂಕಿನ ಹಾಗೆ ಆಚೆ ಈಚೆ ಓಡುವುದಕ್ಕೆ ಆರಂಭಿಸಿದೆ. ಹೌದೇನೋ? ಚಪ್ಪಣ್ಣ ದೇಶಾಧಿಪತಿಗೆಲ್ಲ ನೀನು ಆಮಂತ್ರಣವನ್ನು ಕೊಟ್ಟಿದ್ದಿ. ಮರವೇ ಯಾವುದೇ ಸೌಭಾಗ್ಯಪತಿ ಏನು? ಹೌದೇನು? ಎಲ್ಲರಿಗೂ ಆಮಂತ್ರಣ ಕೊಡುವಾಗ ನನಗೆ ಕೊಡದಿರಲು ಬಂದ ಕೊರತೆ ನನಗೆ ರೂಪ ಇಲ್ವಾ? ಯೌವನ ಇಲ್ವಾ? ಅಧಿಕಾರ ಇಲ್ವಾ? ಸಂಪರ್ಕ ಇಲ್ವಾ? ಮತ್ತೆ ಯಾಕೆ ಬರಲಿಲ್ಲ? ಈಗ ನಿಮಗೆ ಓಲೆ ತಲುಪಿಲ್ವಾ? ತಲುಪಿದರೆ ನಾನು ನಿನ್ನಕ್ಕೆ ಪ್ರಶ್ನೆ ಮಾಡ್ತಿಲ್ಲ. ಓಲೆ ತರುವವನಿಂದ ಕೊಂಡು ಹೋದವನಿಂದ ಎಲ್ಲಿಯಾದರೂ ಗಡಿಬಿಡಿಯಾಗಿ ಒಂದು ವೇಳೆ ಓಲೆ ಅಲ್ಲಿಗೆ ತಲುಪುವ ಮೊದಲು ನೀವು ಅಲ್ಲಿಂದ ಹೊರಟಿರುವಿರಾ? ಹಾಗೆ ಆಗುವುದಕ್ಕೊಂದು ಸಾಧ್ಯತೆ ಉಂಟು. ಹಾಗಾದ್ರೆ ನನ್ನ ಕಳಿಸಿದ
ನೀವು ನಮಗೆ ಬೇಕಾದವರು. ಹಾಗಾದ್ರೆ ನನ್ನ ಹೆಸರು ಮರವೇ ಆಗಿಲ್ಲ. ಇಲ್ಲಪ್ಪ. ಆಗಿ ಕ್ಷಮಿಸಿದ್ದೇನೆ. ಉದಾರ ಗುಣನನ್ನು ಈಗ ಧರಣಿ ಪಾಲನೆಲ್ಲ ಬಂದಿದ್ದಾರೆ. ಹೌದು. ಹಾಗಾದ್ರೆ ಇನ್ನು ನೀನೇ ಮುಂದುವರಿಸು. ತಡ ಮಾಡುದು ಯಾಕೆ? ಫಲಾರರು ದೇಶದ ರಾಜಕುಮಾರ ಕೃತವರ್ಮ. ಯಾರಲ್ಲಿ ಶಕ್ತಿ ಇದೆ ಅಂಬಿಕೆ ಅಮ್ಮಾಲಿಕೆಯರನ್ನು ವರಿಸಿ ನಾನು ಹೋಗುತ್ತೇನೆ. ಈಗ ಹೆಣ್ಮಕ್ಕಳನ್ನು ಮನೆ ಕೇವಲ ಗೆದ್ದವರಿಗೆ ಮಾತ್ರ ಹೆಣ್ಣು, ಪರಾಕ್ರಮಶಾಲಿಗಳಿಗೆ. ಈಗ ಮದುವೆ ಆಗುವಂತಹ ಹೆಣ್ಣು ಮಕ್ಕಳಿಗೂ ಕೂಡ ಇಂಥವರನ್ನೇ ಮದುವೆ ಆಗಬೇಕೆಂಬ ಆಸೆ ಇರ್ತಾರೆ. ಹಾಗೆ ನಿನ್ನ ಸ್ವಯಂವರದಲ್ಲಿ ಸ್ವಲ್ಪ ಬದಲಾವಣೆ ಮಾಡುವ. ರೂಪ ಶೂಕದ ಆಯ್ಕೆ ಒಂದು, ಪರಾಕ್ರಮ ಶೂಕದ ಆಯ್ಕೆ ಒಂದು. ಹೆಣ್ಣು ನಿಜವಾಗಿ ಮತ್ತೊಬ್ಬನನ್ನು ಒಪ್ಪಿ ಮದುವೆ ಆಗ್ತಿದ್ರೆ ಹೊರಮಾಲಿಕೆಯನ್ನು ಹಾಕು. ಒಂದು ವೇಳೆ ಯುದ್ಧವೇ ಮಾಡಿ ಪಡೆಯಲಿ ಅಂತ ಇದ್ರೆ ಯುದ್ಧ ಮಾಡುವ. ಹಾಗೆ ಸಭೆಗೆ ಘೋಷಣೆ ಮಾಡಿದ್ದೇನೆ. ನಿಜವಾಗಿ ಹೆಣ್ಣಿಗೆ 3 ಹೆಣ್ಮಕ್ಕಳು, ಒಬ್ಬರ ಮನಸ್ಸಿದ್ದಾಗ ಮತ್ತೊಬ್ಬರ ಮನಸ್ಸಿರುವುದಿಲ್ಲ. ನೀನು ಅವರಲ್ಲಿ ಕೇಳಿದ್ದೀರ ನನಗೆ ಗೊತ್ತಿಲ್ಲ. ಅಂತೂ ಅವರಿಗೆ ಯಾರಾದ್ರೂ ಆಯ್ಕೆಯಾದ್ರೆ ಹಾಲು ಹಾಕುದಿದ್ರೆ ಹಾಕು. ಸರಿ, ಸೌಂದರ್ಯಕ್ಕೆ ಕನ್ಯಾ ಅವರಾಯತಿ ರೂಪಂ. ಕೆಲವರಿಗೆ ವಿಕ್ರಮ ಬೇಕಾಗಿಲ್ಲ, ಏನೂ ಬೇಕಾಗಿಲ್ಲ, ಗಂಡು ಚಂದ ಇದೆ. ಕೆಲವರಿಗೆ ಗಂಡು ಕುರುಪಿಯಾದ್ರೂ ಸರಿ, ಸಂಸ್ಕೃತವಾದಂತೆ ಗಂಡು ಬೇಕು. ಹಾಗೆ ಒಬ್ಬೊಬ್ಬರ ಮನಸ್ಸು ಒಂದೊಂದು ರೀತಿ ಇರ್ತದೆ. ಅದಕ್ಕಾಗಿ ಹೇಳು, ಇನ್ನು ನಿಮ್ಮ ಪರಾಕ್ರಮ ತೋರಿಸಿದ್ರೆ ತೋರಿಸಿ.
ನಿನ್ನ ಹೆಸರೇನು? ನನ್ನ ಹೆಸರು ಕೃತವರ್ಮ. ಪ್ರತಾಪರ್ಮ ಅಂದ್ರೆ ನೀನ? ಇಲ್ಲಿದ್ದಂತ ರಾಜಕುಮಾರನಲ್ಲ, ಯುದ್ಧದಲ್ಲಿ ಸೋಲಿಸಿದವ ನೀನು. ನಾನೇ. ನಾನೊಬ್ಬ ಉಳಿದಿದ್ದೇನೆ ಅಂತ ಪ್ರಜ್ಞೆ ಉಂಟಲ್ಲ. ಹೇಗೆ?
ಎನ್ನ ಪುರ ಕೊಯ್ವೆ. ಅದಕ್ಕಿಂತ ಮುಂಚಿತವಾಗಿ ಹೌದು ಹೌದು ಚಂದ್ರಾನ್ವಯದ ಶಬ್ದಸುತ ಭೀಷ್ಮ ಹರಿಗಣಕ್ಕೆ ಪಂಚಾಸ್ಯ ಇವರನ್ನು ಎನ್ನ ಪುರ ಕೊಯ್ವೆ. ತಡೆಯುವ ಸಮರ್ಥಾದಿಗಳು ಬರಲಿ. ಆಚಾರ್ಯರೇ ವಂದಿಸಿಕೊಂಡಿದ್ದೇವೆ. ನನ್ನ ಈ ಗಂಧೆಯರನ್ನು ವರಿಸಿ ನಮ್ಮೆಲ್ಲರನ್ನು ಕೃತಾರ್ಥನಾಗಿ ಮಾಡಬೇಕೆಂಬುದೇ ಭಾರ್ಗವರ ಪ್ರಿಯ ಶಿಷ್ಯ ಚಂಡ ವಿಕ್ರಮಿ ಕೃಷ್ಣಾಚಾರ್ಯರನ್ನು ಗೆಲ್ಲುವವರು ಮತ್ತೊಬ್ಬರಿಲ್ಲ. ಆದುದರಿಂದ ಇವರಿಗೆ ನಿನ್ನ ಕನ್ಯೆಯರನ್ನು ದಾರಿ ಎರೆದುಕೊಂಡು ನಿನ್ನ ಕುಲ ಬೆಳೆದು ಮತ್ತೊಳ್ಳೆ ಕರೆಕ್ಟ್ ಆಯ್ತು. ಮತ್ತೊಳ್ಳೆ ಕರೆಕ್ಟ್ ಆಯ್ತು. ಏನಾಶ್ಚರ್ಯವಿದು, ತುಂಬಿದಂತ ಸಭೆಯ ಮಧ್ಯೆ ಧರಣಿಪಾಲರನ್ನೆಲ್ಲ ಗೆದ್ದು ಈಗಷ್ಟೇ ವಿಜಯವಧುವನ್ನು ವರಿಸಿದಂತ ಕಾಲದಲ್ಲಿ ದಾದಾನಿ ಮಂಡಲ ಎಂಬ ಹಾಗೆ ಭೀಷ್ಮನ ಆಗಮನವಾಯಿತು. ಇಲ್ಲಿದ್ದಂತಹ ಎಲ್ಲರೂ ಧರಣಿಪಾಲರು ತನ್ನಲ್ಲಿರುವಂತಹ ಸತ್ಯಗಳನ್ನೆಲ್ಲ ಕೆಳಗೆ ಹಾಕಿ ಶರಣಾಗಿ ಹೋಯಿತು. ಅಲ್ಲದೆ ಭೀಷ್ಮನು ಸೂರ್ಯನಲ್ಲದೆ ಮಿಕ್ಕುಳಿದ ಇದೆಯ ಬಾಲನು ಶಂಡಲಾದರೆ ಹಾಗಾದ್ರೆ ಪೌರುಷವೆಂಬುದು ಭೀಷ್ಮನಿಗೆ ಮಾತ್ರ ಮೀಸಲಾಗಿಟ್ಟಂತಹ ಸತ್ಯ. ನಾಳೆ ಬದ ಕೆಟ್ಟಲ್ಲ ಬಂದಿದೆ. ನಿನ್ನ ಮುಖದಲ್ಲಿ ಮೀಸೆಯ ನೀನೊಂದು ಗಂಡು ಸಾಕು, ನೀನು ಒಂದು ನಾಡಿನ ದೊರೆಯ, ನೀನು ಹೆಂಡತಿಗೆ ಗಂಡನ. ಹೌದು, ನಿನಗೆ ಮತ್ತೆ ಗೊತ್ತಾಗ್ತದೆ ಅವನ ಯೋಗ್ಯತೆ. ನಾವು ನಾಳೆಯ ಬಗ್ಗೆ ಯೋಚನೆ ಮಾಡುವವರಲ್ಲ. ಯಾವುದಿದ್ರೂ ಅದು ತನ್ನ ಮುಂದೆ ಆಗ್ಬಿಡುತ್ತೆ. ಇಲ್ಲದಿದ್ರೆ ಇನ್ನೊಬ್ಬರ ಮುಂದೆ ಬಡಾಯಿ ಕೊಚ್ಚಂತ ನಿನಗೆ ಅವನು ಬಂದಾಗ ಸಸ್ತ ಸಂಘಾಸವನ್ನು ಮಾಡಿ ಈಗ ಯುದ್ಧದಲ್ಲಿ ಸೋಲು ಗೆಲುವು ಇದ್ದಂತೆ ಹಾಗೆ ನಾವು ಸ್ವಯಂವರದ ಮಂಡಲಕ್ಕೆ ಇರುವಾಗ, ಕ್ಷೇತ್ರಕ್ಕೆ ಇರುವಾಗ ವರಿಸುತ್ತೇನೆಂದು ಗಂಡುಸನಿಂದ ಬಂದಂತಹ ನೀನು ಗಂಡನಂತೆ ವರ್ತಿಸ್ತೇನೆ. ಒಂದು ರಾಜ ಮಂತ್ರಿ ಅಥವಾ ಪ್ರಜೆಗೂ ವ್ಯತ್ಯಾಸ ಉಂಟು. ಅವನ
ಅಲ್ಲಿ ಅವನು ಯಾರಂದು ನಾನು ತಿಳಿದವನಿದ್ದೇನೆ, ನಿನಗೆ ಗೊತ್ತಿಲ್ಲ. ಬಿಸಿ ತಾಯಿನ ಮತ್ತೆ ಗೊತ್ತಾಗ್ತದೆ. ನೀನು ನನ್ನ ಭವಿಷ್ಯಕ್ಕೆ ಕೈ ಹಾಕ್ಬೇಡ. ನನ್ನ ಜಾತಕ ನೀನು ಓದುವುದೇ. ಈಗ ನೀನು ಸ್ಪರ್ಧೆಯಲ್ಲಿ ಭಾಗವಹಿಸಲು ಬಂದವನಾದ್ರೆ ಇಲ್ಲಿ ಒಂದು ಶರವಾಗಿ ಬಿಡಬೇಕಾದ್ರೆ ಈ ಹೆಣ್ಮಕ್ಕಳ ಮುಂದೆ ಚಂಡನಂತೆ ತನ್ನ ಕೈಯಲ್ಲಿರುವಂತ ಆಯುಧವನ್ನು ಒಳ್ಳೆಯದು. ನಿಮ್ಮ ಹಾಕಲು ಗಂಡುಗಳಿಗೆ ಗಂಡು ನೀವೆಲ್ಲ ಭೀಷ್ಮನ ಪ್ರತ್ಯೇಕ, ನೀನು ಅವನ ಕೆಲಸದವ. ಹಾಗೆ ನಿಂಗೆ ದೊರೆ ಅಂತ ಹೇಳುವ ಯಾವ ನೈತಿಕ ಹಕ್ಕು ಇಲ್ಲ. ಅವ ಬಂದಾಗ ಕಾಲಿಗೆ ಅಡ್ಡ ಬೀಳುದು ಮಾತ್ರ. ನೀನೊಂದು ಕೆಲಸ ಮಾಡ. ಈಗ ನೀನು ಊರಿಗೆ ಹೋಗು, ನಿನ್ನ ಹೆಂಡತಿ ಕೇಳ್ತಾರೆ, ಸ್ವಯಂವರಕ್ಕೆ ಹೋಗಿದಿರಲ್ಲ, ಸುರತಿಯನ್ನು ಹೊರಿಸಿದಿರೆ, ಇನ್ನು ಬೆಳೆಸಿದಿರೆ, ಹಾಗೇ ಇಲ್ಲ. ನೀನು ನಿಜ ಹೇಳ, ನಿಮಗೆ ಜೀವನದುದ್ದಕ್ಕೂ ಮದುವೆ ಆಗುದಿಲ್ಲ. ಯಾಕಂತ ಹೇಳ್ತೀನಿ ಕೇಳಿ. ಈಗ ನೀನು ಎಲ್ಲಿಯಾದ್ರೂ ಇಂಥ ಸ್ವಯಂವರ ಮಂಟಪಕ್ಕೆ ಹೋಗ್ತೀನಿ, ಹೋಗುವಾಗ ಅಲ್ಲಿಯೂ ಭೀಷ್ಮ ಬರ್ತಾನೆ. ಹೇಳು, ನಿನಗೆ ಗಂಟನಾಗುವ ಯಾವ ಅರ್ಹತೆ ಇಲ್ಲ. ನೀನು ಕೆಲಸ ಮಾಡ. ಈಗ ಭೀಮನ ಕೆಲಸ, ಈ ಭೀಷ್ಮನ ಕೆಲಸದವರಿಗೆ ಒಬ್ಬ ಪ್ರಜ್ಞೆ ಆಗ್ತದೆ. ಎಲ್ಲರೂ ಹೇಳೋದು ಇದೇ ಬೋಧಕರು ಶ್ರೀನಾಥ್ ಅಂದ್ರೆ ನನಗಿಂತ ಪೂರ್ವದಲ್ಲಿ ಎಲ್ಲವನ್ನು ಗೆದ್ದವನಿ. ಹಾಗಿರುವಾಗ ನೀನು ಹೋಗು, ಅವ ಕರೆಕೊಂಡು ಹೋಗ್ತಾನಲ್ಲ ಮೂರನ್ನು, ಹೇಳಿದ್ದಾರಲ್ಲ ಮೂವರು, ಹೋಗು ಅವನ ಬಟ್ಟೆ ಹೋಗಿದ್ದಕ್ಕೆ ಅಲ್ಲ ಎಲ್ಲ ಇಲ್ಲಿ ಚಕ್ರವರ್ತಿ ಇದ್ದಾರೆ, ಸಾಮಂತ ಇದ್ದಾರೆ, ಧೀಮಂತ ಇದ್ದಾರೆ, ನಿಮಗೆ ಬರುವ ಪೂರ್ವದಲ್ಲಿ ಗೊತ್ತಾಗಿಲ್ವ? ಕಪ್ಪಣ್ಣ ದೇಶಾಧಿಪರೆಲ್ಲ ಬಂದಿದ್ದಾರೆ, ನೀವು ಬರ್ಬೇಕೆಂದು ಆಹ್ವಾನ ಕಳಿಸುವಾಗ ಇಲ್ಲಿ ಯಾರು ಬರ್ತಾರೆ ಯಾರು ಬರುವುದಿಲ್ಲ. ಇದು ಕ್ಷತ್ರಿಯರ ಸಭೆ, ನೀನು ರಾಕ್ಷಸ ಅಥವಾ ಮನುಷ್ಯನ ಸಂಶಯ ಬಟ್ಟೆ ಒಗೆಯಕ್ಕೆ ಹೋಗಕ್ಕೆ ಇಲ್ಲಿ ಇಲೇ ಬಾಲರು ತನ್ನ ಹೆಂಡತಿಯಲ್ಲಿ ಹೋಗಿ ಕೇಳಿದ್ರೆ ಏನ್ ಹೇಳ್ತಾರೆ? ಆ ಭೀಷ್ಮ ಕೊಟ್ಟಂತಹ ದಾನದಿಂದ ಬದುಕಿಕೊಂಡಂತಹ ಚಂಡಾಲೆ ನಿಮ್ಮ ಗಂಡಸು ತನಕ. ನಾನು ಹಾಗಲ್ಲ. ಆಕ್ರಮಶಾಲಿಗಳು ಹೇಳಿಕೊಂಡರೆ ಸಾಲು, ಅದನ್ನು ಸಾಧಿಸಿ ತೋರಿಸಬೇಕು. ಭೀಷ್ಮ ಏನು ತಾಯಿ ಹತ್ತ ಮಗನಲ್ವಾ? ಅಂಬರದಿಂದ ಕುಸಿದವನ, ಭೂಮಂಡಲವೇ ಹೊಡೆದು ಮೇಲೆ ಬಂದವನು, ಪಾಲಕ್ರಮದ ಮತ್ತೊಂದು ರೂಪವನು, ಎರಡನೇ ಆಗಲಿ ಪುರುಷ ರೂಪಿಯಾದಂತಹ ಭಗವಂತ ಯಾರ ಮೇಲೆ ಇರ್ತಾನೋ, ಪ್ರಾಮಾಣಿಕವಾದಂತಹ ಪ್ರಯತ್ನ ಮಾಡ್ತಾನೋ ಅವನನ್ನು ವರಿಸ್ತದೆ. ಅದೇ ಪೌರುಷತ್ವ. ಆದ್ದರಿಂದ ಈ ಮಣಿ ಆ ಭೀಷ್ಮನಿಗೆ ನಾನು ಹೆದರುವವನಲ್ಲ, ಅವನನ್ನು ಎದುರಿಸ್ತೇನೆ. ವಸುಮತೀಶ್ವರ ಸಭೆಯ ಮಧ್ಯದಲ್ಲಿ ಚಂಗನೆ ಹಾರುವ ಮಂಗನ ಮರಿಯಂತೆ ನನ್ನ ಮೇಲೆ ಹರಿಹಾಯಲು ಆರಂಭಿಸಿದೆಯೋ ಸಂತಸುತ ಭೀಷ್ಮ. ಏನ್ ಎಷ್ಟು ಹೇಗೆ ನಿನ್ನಿಂದಲಾಗಿ ಚರಿತ್ರೆ ಬರೆಯುವ ಅಗತ್ಯವಿಲ್ಲ. ನಾವು ಚಂದ್ರಾನ್ಮೇಗಲಿ ಬೆಳಗಿ ಬಂದವರು, ದೇವರಲ್ಲಿ ವಿದ್ಯೆಯನ್ನು ಆರ್ಜಿಸಿದವರು, ಗುರುಗಳಲ್ಲಿ ಶಾಸ್ತ್ರವನ್ನು ತಿಳಿದವರು, ಭುವಿಯಲ್ಲಿ ನಡತೆಯನ್ನು ಅರಿತವರು, ಇತರರಿಗೆ ಮಾದರಿಯಾಗಿದ್ದವರು,
ಆ ಷಂಡ ಅವನ ಮುಖದಲ್ಲಿ ಕೈಯಿಂದ ಕಠಾರಿಯನ್ನು ಕೆಳಗೆ ಹಾಕಿ ಮುಖವನ್ನು ತಗ್ಗಿಸಿದ್ಯ ಎಲ್ಲ ಶಿರವ ತಗ್ಗಿಸಿಕೊಂಡು ಗತಿ ಪರಮ ಕ್ರೋಧವ ತಾಳುತ್ತಾಗಯ. ಪರಮ ಕ್ರೋಧವ ತಾಳುತ್ತಾಗಯ. ತಿರುಗಿ ತನ್ನಯ ಪುರಗೈರಿದನಿಂದಲೂ ತಿರುಗಿ ತನ್ನಯ ಪುರಗೈರಿದನಿಂದಲೂ ಸರ್ವ ಧರಣಿಪಾದರು ಕುಳಿತಾಡಿದರು. ಕಲ್ಲೆಯರಲ್ಲಿ ಹಿಡಿದು ಎನ್ನ ಕುಲಕೋಟಿ ಧನ್ಯರಾಗುವರೆ ಜನಮಾಡುವುದು ಕಲಿ. ಜೀವನಗಳ ಬಂಧನದಲ್ಲಿ ಬೇಕಾದಿರಲು. ಆಚಾರ್ಯರೇ ಏನು ನನ್ನ ಈ ಮಕ್ಕಳನ್ನು ಕೈ ಬಿಡಿದು ಅವರನ್ನು ಉತ್ತರಿಸಬೇಕೆಂದೇ ಆಶೀಷ ಸ್ವಾಮಿ, ನಿನ್ನ ಮಾತಿಗೆ ಪ್ರತ್ಯುತ್ತರವನ್ನು ಕೊಡಬೇಕು ಬೇಡವು ಎನ್ನುವುದು ನಿನಗೆ ವೇದ್ಯವಾಗಿದೆ. ಕನ್ಯೆಯರನ್ನು ಶೃಂಗರಿಸಿ ಪುರದಲ್ಲಿಟ್ಟು ಸಾಮಂತರನ್ನು ಸೇರಿಸಿ ವಿಕ್ರಮೆಯೇ ಪಣವೆಂಬುದಾಗಿತ್ತವನು ನೀನು. ಮತ್ತೆ ಬಂದು ನನ್ನಲ್ಲಿ ಹೀಗೆ ಮಾತಾಡ್ತಾ ಇದ್ದೀಯ. ಸಮಯ ಬಂದಾಗ ಓಲೆಯನ್ನು ಬರೆದು ಕಳಿಸ್ತೇನು. ಆವಾಗ ನೀನು ಕನ್ಯಾದಾನ ಮಾಡೋದಕ್ಕೆ ಬಾ, ಹೊರಡ್ತೇನೆ ನಾನು. ಶುಭಾಕಾಂಕ್ಷೆಗಳು. ಮಿನಿಟ್ ಬ್ಯಾಂಕ್ಲು ವಿಶ್ರಾಮಕ್ಕೆ ತೊಂದಿಲ್ಲ. ಯಕ್ಷಗಾನ ಅಷ್ಟಕ ಮತ್ತು ಆಜ್ಞೆ ಯಕ್ಷಗಾನ ಸೇವೆ ನಡ್ತೊಂದುಂಡು. ಇಂಥ ಸೇವೆ ಕೊರ್ತಿನ ಸೇವೆ ಕರ್ತೇರು ನಾರಾಯಣ್ ಬಂಗೇರ ಅಂಚನೆ ಚಿತ್ರಾಕ್ಷಿ ಪಣದ್ ಮೇಡಮ್ ಅರ್ನ ಪರವಾದ ಅರ್ನ ಹಣ್ಣು ನಾರಾಯಣ್ ಬಂಗೇರ ಅರ್ನ ಸಂಜೀವ ಬಂಗೇರ ಅವ್ರ ಪರಿವಾರದ ಕುಳ್ಳಿರ ಅಕ್ಕಲು ವೇದಿಕೆಗೆ ಬರ್ತದೆ ಗೌರವವನ್ನು ಸ್ವೀಕಾರ ಮಾಡ್ಕೊಳ್ಕೊಂಡಂತೆ ಅಂಜನೆ ಗೌರವ ನಮ್ಮ ಬೆಳೂರು ಅಸೋಸಿಯೇಷನ್ ಅಧ್ಯಕ್ಷರಾಯಣ ಹರಿಜಿ ಅಮೀನ್ ಮಲ್ಕೋಡ್ ಬಂದ ವಿನಂತಿ ಅಂಜನಾರ ವೇದಿಕೆ ಬರಲು.
ಚೆಂಬೂರು ಸ್ಥಳೀಯ ಕಚೇರಿದ ಕಾರ್ಯಾಧ್ಯಕ್ಷರು ಬಾಂಡೂರು ಸ್ಥಳೀಯ ಕಚೇರಿದ ಕಾರ್ಯಾಧ್ಯಕ್ಷರಾದ ಜನಾರ್ದನ್ ಉಳ್ಳಿರಾರ್ ಮಿತ್ತು ಬರೋಡು ವಿನಂತಿ. ಮೀರಾ ರೋಡ್ ಸ್ಥಳೀಯ ಕಚೇರಿದ ಸುಭಾಷ್ ಚಂದ್ರ ಅಲ್ಲ ವೇದಿಕೆ ಬರೋಡು ವಿನಂತಿ. ಸತೀಶ್ ಬಂಗೇರಿ ಅಕ್ಷರ ಅಲ್ಲ ಹೊರಡು. ಸರ್ವರಿಗೂ ಧನ್ಯವಾದ. ನಮ್ಮ ಹನುಮಗಿರಿ ಕೋದಂಡರಾಮ ಮೇಳದ ನಮ್ಮ ಹನುಮಗಿರಿ ಕೋದಂಡರಾಮ ಮೇಳದ ಚಿನ್ಮಯ ಭಟ್ ಅನ್ನ ಭಾಗವತಿಕೆ ಕೇನಿಯ ಅಲ್ಲ ಅದು ಬತ್ತದ ಅಧ್ಯಕ್ಷರ ಗೌರವವನ್ನು ಸ್ವೀಕಾರ ಮಾಡಿಕೊಡೋದು ವಿನಂತಿ. ಚಿನ್ಮಯ ಭಟ್ ಕಲ್ಲಡ್ಕ ಬೇರೆ ತನಕ 2 ದಿನದ ಬಾರಿ ಪೊರ್ಲುದ ಭಾಗವತಿಕೆಯನ್ನು ಕುರಿಯರು ಅವರಿಗೆ ಅಸೋಸಿಯೇಷನ್ ಪರವಾದ ಗೌರವ. ಸಂಜೀವಣ್ಣ ಬ್ರಾಹ್ಮರಿ ನ್ಯೂಸ್ ಚಾನೆಲ್ ವಿಜಯ್ ಕುಮಾರ್ ಶೆಟ್ಟಿ ಕುತ್ತೆತ್ತೂರು ಬೈದಲ್ಲೂರು ಆರು ವೇದಿಕೆ ಪತ್ರದ ಗೌರವವನ್ನು ಅಸೋಸಿಯೇಷನ್ ಗೌರವವನ್ನು ಸ್ವೀಕಾರ ಮಾಡಿಕೊಳ್ಳುವುದು. ಸಂಜೀವ ಬಂಗೇರರಿಗೆ ಒಂದು 2 ಪಾತ್ರರಿಗೆ ಜಿಲ್ಲಾ ಪರಿಷತ್ ಪರಮ ಭಕ್ತರಿಗೆ ಹೃದಯಪೂರ್ವಕ ಮಾತರಿಗೆ ನಮಸ್ಕಾರ. ಅಂಚನೆ ಇನಿ ಯಕ್ಷ ಕಲಾ ಪ್ರದಕ್ಷಿಣೆ ಬೈದ ಮಾತರಿಗಳ ಭಕ್ತರಿಗೆ ಪ್ರಾರ್ಥನೆ. ಜಿಲ್ಲಾ ಪರಿಷತ್ ಕೇಂದ್ರ ಕಚೇರಿ ಸಂತಗುಸು ನೆಕ್ಕೊಳಗೆ 23 ಲೋಕಲ್ ಆಫೀಸು
ಐಟಿ ಹಲವಾರು ಉಪಸಮಿತಿ ನಿರ್ಮಾಣ ಅಂದಲ ಪ್ರತಿ ಒಂದು ಕಾರ್ಯಲ ಸಮಯ ಅನುಗುಣ ಎಟ್ಟ ರೀತಿ ನಡತೊಂದು ಇತ್ತದು ಕೂಡ ಧಾರ್ಮಿಕ ಆಡು ಶೈಕ್ಷಣಿಕ ಆಡು ಉವೇ ವಿಧದಿಂದ ಇತ್ತ ಉಪಸಮಿತಿದ ನೇತೃತ್ವಡು ಈ ಯಕ್ಷಗಾನ ನಾಟಕ ಇತ್ಯಾದಿ ಹಲವಾರು ವಿಧಗಳು ನಡತೊಂದು ಅತಿ ಎಟ್ಟ ರೀತಿ ಒಂದು ನಮ್ಮ ದಿವಂಗತ ಜಯಸುವರ್ಣರ್ನ ಒಂಜಿ ಆಸೆ ಅಂಚೆನೆ ಒಂಜಿ ಆಕಾಂಕ್ಷೆ ಮನಸ್ಸದ ಭಕ್ತಿ ಸಮಾಜ ಬಾಂಧವ್ಯ ಅಂಚೆನೆ ಜಾತಿ ಒಗ್ಗಟ್ಟಾದ ಎಟ್ಟ ರೀತಿ ನಡಪುನಂಚಿನ ಒಂಜಿ ಆಶೀರ್ವಾದ ಮಾತ ಪ್ರತಿ ಒಂಜಿ ಅಧ್ಯಕ್ಷರನ್ನ ಕೂಡ ಅವನ್ನು ಮುಂದುವರಿಸಲು ಎಟ್ಟೇ ರೀತಿ ಮಕ್ಕಳು ಅವು ನಂಗೆ ಭಾರಿ ಮನೋಜ್ ಹೆಮ್ಮೆ ಅಂಚೆನಿತ್ತೆ ಅರಿಜಿ ಅಮ್ಮಿನ ನೇತೃತ್ವಡು ಒಂದು ಭಾರಿ ಭಾರಿ ಪೊರುಳು ಅಚ್ಚುಕಟ್ಟಾದ ನಡತೊಂದು ಒಂದು ನಮ್ಗೆ ಭಾರಿ ಒಳ್ಳೆದು ಸಂತೋಷದ ವಿಚಾರ ಅಂಚೆನೆ ಈ ವಿಜಯ ಜಯಸುವರ್ಣ ಅನ್ನರ ವಿಜಯ ವಿಕ್ರಮಾದಿತ್ಯ ಗಣ್ಯ ವ್ಯಕ್ತಿ ಬಂದಿರೋ ನಮ್ಮ ಮಹತ್ವೊಂದು ಆಚರಿಸಲು ಇನ್ನಿ ಊರುದು ಪತ್ತಿನ ಬೊಂಬೆಡಿ ಹೊರ ಊರುಡು ಮಾತಾಡಿದ ಸುಲ ಆರ್ನೊಂದಿ ಆಶೀರ್ವಾದ ನಮ್ಮ ಕಣ್ಣ ಮುಂದೆ ಬರನುಂಡು ಅವೇನು ನಮ್ಮ ನನದ ಜನ್ಮಗಳ ತೀರ್ಪಾಡು ಜೋಕುಲೆಗೆ ಮಹತ್ವ ವೇದ್ಯರಿಸಿ ನೆರವೇರಿಸಿಕೊಳ್ಳುವಂತ ಬ್ರಹ್ಮಶ್ರೀ ನಾರಾಯಣ ಗುರುವ ಪರವಾಗಿ ಅಂಜನ ಜಗತ್ತದ ಆ ಉಲ್ಲದಿನ ಪರವಾಗಿ ನಮ್ಮನ್ನ ಮಾತ ದೈವಗಳು ಎಡ್ಡ ನಮ್ಮ ಜೋಕುಲ್ ಬಾಲರಿಗೆ ಆಶೀರ್ವಾದ ಕೊಡ್ದು ಎಡ್ಡ ರೀತಿ ಅಕಲೆಲ್ಲ ಒಂದು ಸಮಾಜವು ಸಂಘವು ಅಂಜನ ಮಾತ್ರ ಬರ್ತಿನ ಶಕ್ತಿ ಕೊಡುವ ದೇವಿಗಳು ಸಂಜೀವ ಬಂಗೇರಿಗೆ ಧನ್ಯವಾದ. ಆದರೆ ಕೆಲ ಚೆಂಬೂರು ಸೆರೆ ಕಚೇರಿದ ಮಾಜಿ ಕಾರ್ಯಾಧ್ಯಕ್ಷರಾದ ಸೇವಕರು ಹಲವು ಸಮಯಡಿಂಚಿ ನಮ್ಮ ಚೆಂಬೂರು ಸ್ಥಳ ಕಚೇರಿ ಸೇವಕರು ಬಂದಿದ್ದಾರೆ. ಎಲ್ಲ 25 ತಾರೀಕಿಗೆ 5 ಗಂಟೆಗೆ ಶ್ರೀರಾಮ ಕಾರುಣ್ಯ ಬಂಪಿನ ಪ್ರಸಂಗ ನಡಪುರಂಡು. ಅದೇ ರೀತಿ ಎಲ್ಲ 3 ಗಂಟೆ ಶುರು ಆಗುಂಗೆ ಆಯ್ತಾ. ಸೇವೆಕರ್ತರು NT ಪೂಜಾರಿ ಅನ್ನ ಪರಿವಾರ. ಅದೇ ರೀತಿ 26 ತಾರೀಕಿಗೆ 5 ರವಿವಾರ 1 ಗಂಟೆಗೆ ಸಂಪೂರ್ಣ ದೇವಿ ಮಹಾತ್ಮ ಪ್ರದರ್ಶನ ಆರಂಡು. ಅಭಿನ ಸೇವಕರ್ತರು ದಿವಂಗತ ಸುವರ್ಣ ಅರ್ಣ ಪರಿವಾರಕ್ಕೂ ಈ ಕಲೆ ಮಾತುಗಳ ಧನ್ಯವಾದ ಕೊರದು ಇತ್ತೆ ಪುನಃ ನಮ್ಮ ಯಕ್ಷಗಾನ ಸೂರಾಪುಡು. ಧನ್ಯವಾದ. लाइटिंग ऑफिस एलोजमेंट कर दो, क्राउड एलोजन Video.
ಚಿತ್ರವೇ ನಡೆದು ಹೋಯಿತು. ನಮ್ಮ ಪ್ರವಾದ ಈ ಹಸ್ತಿನೆಯಿಂದ ಕಾಶೀಶನ ಪ್ರದೇಶವನ್ನು ಪ್ರವೇಶ ಮಾಡಿದ ಮನುಮಕರ ರಾಣಿಯರಿಗಿಂತಲೂ ಮಿಗಿಲಾದಂತ ಅವನ 3 ಮಂದಿ ಕುವರಿಯರನ್ನು ಅವನ ಬಂಧಕ್ಕೆ ವಿರುದ್ಧವಾಗಿ ಅದನ್ನು ಮುರಿದು ಅವರನ್ನು ತಂದು ನನ್ನ ತಾಯಿಯಾದಂತಹ ಸತ್ಯವತಿ ದೇವಿಯವರಿಗೆ ಬಿಟ್ಟಿದ್ದೇನೆ. 3 ಹೆಣ್ಣು ಮಕ್ಕಳು ಹೊಸಲಾದಂತಹ ಈ ಪ್ರದೇಶಕ್ಕೆ ಒಗ್ಗಿಕೊಳ್ಳುವಲ್ಲಿ, ಹೊಂದಿಕೊಳ್ಳುವಲ್ಲಿ, ನಮ್ಮ ಅನ್ವಯಕ್ಕೆ ಒಪ್ಪುವಲ್ಲಿ, ಇಲ್ಲಿಯ ಸಂಸ್ಕಾರವನ್ನು ತಿಳಿಯುವುದರಲ್ಲಿ, ಇಲ್ಲಿಯ ಆಗುಹೋಗುಗಳನ್ನು ವಿಚಾರವನ್ನು ಅರಿಯುವುದರಲ್ಲಿ, ಇಲ್ಲಿಯ ಹವಾಮಾನ ಏನು ವಿದ್ಯಮಾನವೇನು ಎನ್ನುವುದು ಅವಲೋಕಿಸುವುದರೊಂದಿಗೆ ಕೆಲವುಗಳನ್ನು ತಿಳಿಯುವುದಕ್ಕೆ ಸಾಧ್ಯ ಎನ್ನುವಂತಹ ದೃಷ್ಟಿಯಲ್ಲಿ ನಮ್ಮ ತಾಯಿಯಾದಂತಹ ಸತ್ಯವತಿಯೊಟ್ಟಿಗೆ ಬಿಟ್ಟಿದ್ದೇವೆ. ಹೌದು, ಹೆಣ್ಣು ಮಕ್ಕಳನ್ನು ಹಿರಿಯರೊಂದಿಗೆ ಬಿಡಬೇಕು. ಹಿರಿಯ ಮುತ್ಸದ್ದಿ ಹೆಂಗಳೆಯರೊಂದಿಗೆ. ಪತಿವ್ರತೆ ಎಂದರೆ ಏನು? ಸ್ತ್ರೀ ಧರ್ಮವೇನು? ಸ್ತ್ರೀಯರ ಅಂತ ಆಡಳಿತದಲ್ಲಿ, ಪುರುಷ ಪ್ರಧಾನವಂತ ಆಡಳಿತದಲ್ಲಿ ಸ್ತ್ರೀಯರ ಪಾತ್ರವೇನು? ಇದನ್ನು ಸರಿಯಾಗಿ ತಿಳಿ ಹೇಳುವಲ್ಲಿ ಹಿರಿಯರು ಪ್ರಾಮಾಣಿಕರು. ಅವರು ನಡೆದು ಬಂದಂತಹ ದಾರಿ, ಆ ದಾರಿಯಲ್ಲಿ ಸವೆದುಕೊಂಡು ಬರುವಂತಹ ಆಗುವಂತಹ ಅನುಭವಜನ್ಯವಾದಂತಹ ಬುದ್ಧಿವೇದ್ಯವಾದಂತಹ ಮಹತ್ವಗಳನ್ನು ತಿಳಿದುಕೊಂಡು ಇವರಿಗೆ ದಾರಿಯನ್ನು ಕೊಡುತ್ತಾರೆ, ಮಾರ್ಗದರ್ಶನವನ್ನು ಮಾಡುತ್ತಾರೆ. ಬದುಕಿನ ಎಡೆಯಲ್ಲಿ ಬರುವಂತಹ ಕಷ್ಟ ಸುಖಗಳಿಗೆ ಎದೆಯೊಡ್ಡುವಲ್ಲಿ, ತನ್ನ ಬುದ್ಧಿಯ ಚಾಕಚಕ್ಯವನ್ನು ಉಪಯೋಗಿಸುವಲ್ಲಿ ಇವರು ದಾರಿಯನ್ನು ಕೊಡುತ್ತಾರೆ. ಅದನ್ನು ತಿಳಿದುಕೊಳ್ಳಬೇಕು ಎನ್ನುವುದು ನನ್ನ ಆಶಯ. ನಮ್ಮ ಹಿರಿಯರಾದರೂ ಮಾಡಿದ್ದು ಅದೇ. ನನ್ನ ಅಪ್ಪನಾದಂತಹ ಶಂಕರೂ ಕೂಡ ಅದಕ್ಕಿಂತ ಹಿಂದೆ 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 ಹೋಗಿ ಆಸ್ತಿ ಪಾಸ್ತಿಗಳಿಂದ ಈ ನಮ್ಮ ಹಸ್ತಿನೇ ದಿನದಿಂದ ದಿನಕ್ಕೆ ಬೆಳಗುತ್ತಾ ನಮ್ಮ ತಂದೆಯವರಿಗೆ ಶಂಕರ ಚಕ್ರವರ್ತಿ ಉನ್ನತವಾದಂತಹ ಸಂತೋಷದ ರಾಜ್ಯವನ್ನು ಆಡಳಿತ ಮಾಡುತ್ತಾರೆ. ಹೌದು, ನಾನು ಹೋದಂತಹ ಸಮಯದಲ್ಲಿ ನನಗೆ ವಿಷಯವನ್ನು ಅವಲೋಕನ ಮಾಡುವುದು. ಒಬ್ಬ ಚಕ್ರವರ್ತಿತ್ವ ವಿರುದ್ಧ ಒಬ್ಬನಾದಂತಹ ಎಲ್ಲಾ ಸಾಮಂತರನ್ನು ಸೇರಿಸಿ ಪ್ರತ್ಯೇಕವಾದಂತಹ ಕಾಶಿ ದೇಶದಲ್ಲಿ ಇಂತಹ ಹುಟ್ಟವನ್ನು ಮಾಡುವಂತಹ ಹೊತ್ತಿಗೆ ತಾಯಿಯಲ್ಲಿ ನಾನು ಅಪ್ಪಣೆಯನ್ನು ಕೇಳಿ ಹೊರಟೆ. ಮಾತೆ ಅಂಗರಿಗೆ ನಮೆಸಿ ಹೊರಟವನ್ನು ನಾನು ಆ ಹೊತ್ತಿಗೆ ಅವರ ಮಾತಿನ ಆಶೀರ್ವಾದದಂತೆ ಅವರನ್ನು ತಂದಿದ್ದೇನೆ. ಅವರಿಗೂ ಕೆಲವು ವಿಷಯವನ್ನು ಹೇಳಬೇಕು. ಬಂದು ಕೆಲವು ದಿವಸವಾಯ್ತಲ್ಲ, ಅವರನ್ನು ಸಭೆಗೆ ಕರೆಯುತ್ತೇನೆ. ಎಲ್ಲಿ ಆ ಹೆಣ್ಣು ಮಕ್ಕಳನ್ನು ಇವರ ಹೇಳಿ.
ಯಾವುದೇ ತೊಂದರೆ ಆಗಲಿಲ್ಲವಲ್ಲ? ಇರುವಿಕೆಗೆ ಎಲ್ಲಿಯಾದರೂ ಎಡರದೊಡರ ಆಗಲಿಲ್ಲವಲ್ಲ? ತಿನ್ನುವಿಕೆಯಲ್ಲಿ ಬೇರು ಬೇರು ಆಗಲಿಲ್ಲವಲ್ಲ? ಹವಾಮಾನ ಬದಲಾಗುವುದರಿಂದ ನಿಮಗೇನೋ ತೊಂದರೆ ಆಗಿಲ್ಲ ತಾನೆ? ಎಲ್ಲ ವ್ಯವಸ್ಥೆಯನ್ನು ಮಾಡಿಸಿದ್ದೀನಿ. ಸಂತೋಷ. ತೊಂದರೆ ಕಾಣಲಿಲ್ಲ. ಹೆಣ್ಣು ಮಕ್ಕಳಾದವರು ಇಲ್ಲಿ ಬಂದಾಗ ನಮ್ಮಲ್ಲಿ ಹೆಂಗಳೆಯರಿಗೆ ತಾಪತ್ರಯವಾಯಿತು ಅಥವಾ ಏನಾದರೂ ತೊಂದರೆ ಆಯಿತು ಎನ್ನುವಂತ ಕೊಂಕು ಬರಬಾರದು, ಕಪ್ಪು ಚುಕ್ಕೆ ಬೀಳಬಾರದು ಎನ್ನುವಂತಹ ಸದುದ್ದೇಶದಿಂದ ನಿಮ್ಮನ್ನು ರಾಣಿವಾಸದಲ್ಲಿ ನಿಮ್ಮನ್ನು ಕರೆದುದಕ್ಕೆ ಕಾರಣ ಉಂಟಿದೆಯಾ? ಯಾವುದು? ನಿಮ್ಮನ್ನು ಕರೆದು ತಂದಿದ್ದೇನೆ ನಾನು ಅಲ್ಲಿ. ಬಂದು ಕೆಲವು ದಿನವಾಯಿತು. ನಿಮ್ಮಲ್ಲಿ ಒಂದು ಅಭಿಪ್ರಾಯವನ್ನು ಕೇಳಬಹುದು, ಯಾವುದು? ಹಾಗೋ ಒಂದು ಮಾತನ್ನು ಆಡಬೇಕು ಎನ್ನುವಲ್ಲಿ ನಾನು ನನ್ನ ಮನದ ನಿರ್ಣಯವನ್ನು ತಮ್ಮ ಮುಂದಿನಲ್ಲಿ ಇಟ್ಟೇನೆ. ಓ ಸರಸಿದಾನ ಪೂಜಾರಿ ಮನಸ್ಸು ರೂಪದ ಕನಿಯಾಗಿ ಸಂಸ್ಕಾರದ ಅಷ್ಟಾಗಿ ಕಡೆ ನಿಮ್ಮನ್ನು ಕರೆದು ನಮ್ಮ ಹಸ್ತಿನೇ ಎನ್ನುವಂತಹ ಕೇಂದ್ರ ಸ್ಥಾನದ ನಮ್ಮ ಪೂರ್ವಜರ ಅದೆಷ್ಟೋ ಮಂದಿ ಆಳಿ ಬಾಳಿ ಏರಿ ಬೆಳೆದು ನಮ್ಮದಾದಂತಹ ಕೀರ್ತಿಶೇಷವಾಗಿ ಕೊಟ್ಟು ಸ್ವರ್ಗದತ್ತ ವಿಜಂತಿಗಳು ಬೆಳ್ಳಿನಿತ್ತು ಬೆಳ್ಬಡೆಗೆ ಕೊರತೆಯಾಗದ ಹಾಗೆ ಮೆರೆದು ನಿಂತವರು ಒಬ್ಬೊಬ್ಬರು ಬೇಕಾದಂತಹ ಕೊಡುಗೆಯನ್ನು ಹುಲಿಗೆ ಕಿವಿಗೆ ವಸೂಲರಿಗೆ ಕೊಟ್ಟಿದ್ದಾರೆ ಎನ್ನುವಲ್ಲಿ ನಮಗೆ ಹೆಮ್ಮೆಯಾಗ್ತಾ ಇದೆ ಎಂಬ ಚಂದ್ರಾನ್ವಿತ ಬಗ್ಗೆ ಹೇಳುವುದಕ್ಕೆ ಆ ಚಂದ್ರವೃಕ್ಷದಲ್ಲಿ ಸಂತಸ್ತರಾದಂತಹ ಚಿತ್ರವಿದೆ. ಅವನು ಸತ್ಯದ ದೊರೆಯಾಗಿ ಬೆಳೆಯುತ್ತಾ ಇದ್ದಾನೆ, ಚಕ್ರವರ್ತಿಯಾಗಿದ್ದಾನೆ. ಆ ಚಕ್ರವರ್ತಿಯಾದಂತಹ ಆತನನ್ನು ತಾವು ವರಿಸಿ ನಮ್ಮ ಕುಲಕೋಟೆಯನ್ನು ಉತ್ತರಿಸಿ ಚಂದ್ರಾನ್ವಯಕ್ಕೆ ರಘುವಂಶವಲ್ಲದೆ ಪಲ್ಲವಿಸುವುದಕ್ಕೆ ಅನುಕೂಲ ಮಾಡಿಕೊಳ್ಳಬೇಕು. ತಮ್ಮ ಸ್ವಾಧೀನದಲ್ಲಿರುವಂತಹ ನಾವು ಯಾವ ಕಾಲಕ್ಕೂ ತಮ್ಮ ಆದಿಯನ್ನು ಆಗಲಿ. ಶುಭವಾರ ಶುಭವಾರ ಶುಭವಾರ. ನನ್ನ ಮಾತಿಗೆ ಇಬ್ಬರು ಒಪ್ಪಿ ಒಡನಡೆಗಿದ್ದಾರೆ. ಇವಳು ಇನ್ನು ಇಲ್ಲೇ ಇದ್ದಾಳೆ. ನಾನು ಆಡಿದ್ದು ಅವಳಿಗೆ ಅಥವಾ ಏನಿರಬಹುದು ಇವಳಲ್ಲೇ ಕೇಳುವುದು ಒಳ್ಳೆಯದಲ್ಲ. ಅಂದ್ರೆ ನಾನಾಡಿದಂತಹ ಮಾತುಗಳಲ್ಲಿ ಏನಾದರೂ ತಪ್ಪುಗಳನ್ನು ಹಾಗಾದರೆ ಅವರಿರುವರು ತಮ್ಮನನ್ನು ಮದುವೆಯಾಗುವುದಾಗಿ ಒಪ್ಪಿ ಒಡನಡೆಗಿದ್ದ ಅವಳಿಗೆಲ್ಲರಿಗೂ ಹಿರಿಯರಾದಂತಹ ಯೋಚನಾ ಕ್ಷಣ ಕಾಲ ನಾನು ಸಂಭ್ರಮಿಸಲಾಗಿ ಕಾರಣ ಇಷ್ಟೇ, ಬದುಕಿನ ಯಾವ ಕಾಲದಲ್ಲಿ ಆಗಲಿ ಯಾವತ್ತೇ ಆಗಲಿ ನನ್ನನ್ನೇ ಅನುವರಿಸಿಕೊಂಡು ನನ್ನ ಅನುವರ್ತನೆಯಾಗಿ ನನ್ನ ಹಿಂದಿನಿಂದ ನನ್ನನ್ನೇ ಓಲೈಸಿಕೊಂಡು ಇರ್ತಾ ಇದ್ದವರು ನನ್ನ ನನಗೆ ಇನ್ನು ಮಾತ್ರ ಈ ವಿವಾಹ ಪ್ರಸ್ತಾಪ ಬಂದಾಗ ನನ್ನಿಂದ ಮಕ್ಕಳು ನಮ್ಮ ಅಭಿಪ್ರಾಯವನ್ನು ಸಲ್ಲಿಸಿ ಮನೆಯನ್ನು ಹಾಗಾದ್ರೆ ಇಬ್ಬರ ಮಾತ್ರ ಅಭಿಪ್ರಾಯ ನಾನು ಕೇಳಿದ್ದು ಇನ್ನೊಂದು ಕೇಳಲಿಲ್ಲ. ನನ್ನ ರಾಷ್ಟ್ರೀಯ ನನ್ನ ತಂದೆಯ ವಿವಾಹದ ಪ್ರಸ್ತಾಪ ಯಾವುದಿದೆಯೋ ಅದರ ಉತ್ತರಿಸುವುದಕ್ಕೆ ಬಹಳ ನನಗೆ ಮಾತ್ರ ಹಾಗಲ್ಲ, ಯಾಕೋ ಈ ಪ್ರಸ್ತಾಪ ಜಟಿಲ ಅನ್ನುವ ಹಾಗೆ ಜಿಜ್ಞಾಸೆ ಹುಟ್ಟಿಕೊಳ್ಳುವುದಕ್ಕೆ ಆರಂಭವಾಗಿದೆ. ಹಾಗಾಗಿ ಒಂದು ಕೇಳಿಕೆ, ನಿಮ್ಮ ಮಾತುಗಳನ್ನು ಕೇಳಿದಾಗ ಹುಟ್ಟಿಕೊಂಡಂತಹ ಜಿಜ್ಞಾಸೆಯ ನಿರಶವನ್ನು ತಾವು ಮಾಡಿದಿರಿ ಅಂತಾದ್ರೆ ನನ್ನ ಅಂತರಂಗದ ಒಲವೇನು, ನನ್ನ ಅಭಿಪ್ರಾಯ ಏನು ಅನ್ನೋದನ್ನು ತಿಳಿಸುವುದಕ್ಕೆ ಕೇಳು ಭೀಷ್ಮಾಚಾರ್ಯ ಭಿನ್ನಪವ